ಸಮೀಕ್ಷೆ ಇದೆ, ಅದರ ಕೂಡ ಉದ್ಘಾಟನೆ ಮಾಡ್ತಾ ಇದ್ದೇವೆ. MLA ಅವರು ಬಂದಿದ್ದಾರೆ. ನಾವು ಈ ಮಾಹಿತಿ ಕೇಂದ್ರ ಆ್ಯಕ್ಚುಲಿ ನಾಯಕರ ಸಹಾಯದಿಂದ ಫಸ್ಟ್ ಇದನ್ನು ನಾವು ಮಾಡಿದ್ವಿ. ಆದರೆ ಇನಾಗ್ರೇಷನ್ಗೆ ನಾವು ಸರೇ ಬರಬೇಕಂತೇಳಿ ನಾವು 3 ತಿಂಗಳವರೆಗೆ ಇವತ್ತು ಬಂದದಕ್ಕೆ ಸರ್ ಕೃತಜ್ಞತೆ ಹೇಳ್ತೇನೆ. ತುಂಬ ಥ್ಯಾಂಕ್ಸ್ ಹೇಳ್ತೇನೆ ನಾನು ನಮ್ಮ MIA ಪರವಾಗಿ ಮತ್ತು ಪುತ್ತೂರಿನ ಜನ ಪರವಾಗಿ. ಈ ಮಾಹಿತಿ ಕೇಂದ್ರ ಅಂದರೆ ಯೂಶ್ವಲಿ ನಾವು 10 ಮಾಹಿತಿ ಕೇಂದ್ರ ಸ್ಥಾಪನೆ ಮಾಡಿದ್ದೇವೆ. ಪುತ್ತೂರಲ್ಲಿದೆ, ಸುಳ್ಯದಲ್ಲಿದೆ, ಕುಂದಾಪುರದಲ್ಲಿದೆ, ಕಾರ್ಕಳದಲ್ಲಿದೆ, ಕುಮಟದಲ್ಲಿದೆ ಮತ್ತು ಮಲೆನಾಡು ರೀಜನಲ್ಲಿ ಶಿವಮೊಗ್ಗದಲ್ಲಿದೆ, ಶಿಕಾರಿಪುರದಲ್ಲಿದೆ, ರಾಣೆಬೆನ್ನೂರಲ್ಲಿದೆ, ಕೊಪ್ಪದಲ್ಲಿದೆ. ಇಷ್ಟು ಮಾಹಿತಿ ಕೇಂದ್ರಗಳನ್ನು ನಾವು ಮಾಡುವ ಕಾರಣ ಏನಂದರೆ ಇದು ಉಚಿತ ಸೇವೆ ಮಾಡುವ ಕಾರಣ ಅಂದರೆ ಈ ಕ್ಯಾನ್ಸರ್ ಅಂತ ರೋಗ 3rd ಮತ್ತು 4th ಸ್ಟೇಜಲ್ಲಿ ಬಂದರೆ ನಮಗೆ ಅದನ್ನು ಗುಣ ಮಾಡೋದು ತುಂಬ ಕಷ್ಟ. ಜನರಿಗೆ ಅರಿವು ಕಡಿಮೆ, ಭಯ ಜಾಸ್ತಿ ಇದೆ. ಇದು ನಾವು ಒಂದು ಸಮೀಕ್ಷೆಯಲ್ಲಿ ನಮಗೆ ಆಲ್ರೆಡಿ 6700 ಮನೆ ನಾವು ವಿಸಿಟ್ ಮಾಡಿದ್ದೇವೆ. ಈ ಕ್ವಶನೇರ್ ಇವತ್ತು MLA ಸರ್ ಅವರು ಅದು ಕೂಡ ರಿಲೀಸ್ ಮಾಡ್ತಾರೆ. ನಾವು 10,000 ಮನೆ ಮುಟ್ಬೇಕಂತೇಳಿ ನಮ್ಮ ಒಂದು ಇಷ್ಟ 1 lakh ಅಂತೇಳಿ ಇಟ್ಟಿದ್ದೇವೆ. ಶಿವಮೊಗ್ಗದಲ್ಲಿ ಅವ್ರು 1 ಲಕ್ಷ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಮಂಗಳೂರು, ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಅಟ್ಲೀಸ್ಟ್ 10,000 ಮನೆ ಮುಟ್ಟಿ ನಮಗೆ ಈ 32 ಕ್ವಶನಲ್ಲಿ ನಮಗೆ ಕ್ಯಾನ್ಸರ್ ಬಗ್ಗೆ ಜನರಿಗೆ ಎಷ್ಟು ಅರಿವಿದೆ ಮತ್ತು ಅದರ ಬಗ್ಗೆ ನಾವು ಯಾಕೆ ಅವ್ರು ಬರ್ತಾ ಇಲ್ಲ ಅಂಥೇಳಿ ನಮ್ಮ ಒಂದು ಸಮೀಕ್ಷೆ ಮಾಡ್ತಾ ಇದ್ದೇವೆ. ಆಲ್ರೆಡಿ ನಾವು 6700 ಮನೆಯಲ್ಲಿ ಮಾಡುವಾಗ ನಮಗೆ ಗೊತ್ತಾದ ಏನಂದರೆ ಜನರಿಗೆ ಕ್ಯಾನ್ಸರ್ ಬಗ್ಗೆ ಅರಿವಿದೆ, ಆದರೆ ಪ್ರಿವೆಂಟಿವ್ ಟೆಸ್ಟ್ ಮಾಡಲಿಕ್ಕೆ ಯಾರು ರೆಡಿ ಇಲ್ಲ. ಒಂದು ಭಯದಿಂದ, ಒಂದು ಕೆಲವು ವೆಚ್ಚದಿಂದ. ಸೊ ಎಲ್ಲರಿಗೂ ಗೊತ್ತಿದೆ ಕ್ಯಾನ್ಸರ್ ಬಂದರೆ, ಸಿಂಪ್ಟಮ್ಸ್ ಬಂದರೆ ಬೇಗ ಹೋಗ್ಬೇಕಂತೇಳಿ. ಸಿಂಪ್ಟಮ್ಸ್ ಬರುವ ಮುಂಚೆ ನಿಮ್ಗೆ ಏನಾದರೂ ಮಾಡಲಿಕ್ಕೆ ಇಷ್ಟ ಇದೆ ಅಂತ ಹೇಳಿದರೆ ಎಲ್ಲರೂ ಬೇಡ ಅಂತ ಹೇಳ್ತಾರೆ. ಅಪ್ಪಿತಪ್ಪಿ ಪಾಸಿಟಿವ್ ಬಂದರೆ ಇಂಥದ್ದೊಂದು ಭಯ ಇರ್ತದೆ. ಸೊ ಆಲ್ರೆಡಿ ನಾವು ಈ 6700ಇಂದ ಇಂಥ ಸ್ವಲ್ಪ ಕನ್ಕ್ಲೂಷನ್ ಬಂದಿದೆ. ಎಲ್ಲ ಸಮೀಕ್ಷೆ ಮಾಡಿದ ಮೇಲೆ ನಮಗೆ ಒಂದು ಒಳ್ಳೆಯ ಒಂದು ಎಷ್ಟು ಮಾಡ್ತೀರಾ ನಾವು ಇಲ್ಲಿ 10,000 ಮನೆ ಸರ್ ಸಂಪರ್ಕ ಮನೆಗೆ ಹೋಗಿ 32 ಕ್ವಶನ್ ಇದೆ ಸರ್. ಆ ಕ್ವಶನ್ ಕೇಳಿ ಅದನ್ನು ನಾವು ಎಂಟರ್ ಮಾಡ್ತೇವೆ ಮತ್ತು ಅದನ್ನು ಅನಲೈಸ್ ಮಾಡ್ಬೋದು ಸರ್. ಅದರಲ್ಲಿ ಫಿಯರ್ ಇದೆ, ಅದರಲ್ಲಿ ಯಾಕೆ ಟ್ರೀಟ್ಮೆಂಟಿಗೆ ಹೋಗ್ತಾ ಇಲ್ಲ ಅಂತಿದೆ, ಯಾಕೆ ನೀವು ಹೊಸದಿಗೆ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಮಾಡಲಿಕ್ಕೆ ಅದು ಟೆಸ್ಟ್ ನಾವು ಅವರಿಗೆ ಪ್ರಿವೆಂಟಿವ್ ಟೆಸ್ಟ್ ಹೋಗ್ತೀರಾ ಇಲ್ಲ ಅಂತ ಕೇಳ್ತೇವೆ. ಈಗ ನಾರ್ಮಲ್ ನಮಗೆ ವಿ ಆರ್ ಆಲ್ ನಾರ್ಮಲ್ ಪಾಪ್ಯುಲೇಷನ್. ಜನರಲ್ ಪಬ್ಲಿಕ್ ವಾಂಟೆಡ್ ಟು ಗೋ ಫಾರ್ ಎ ಟೆಸ್ಟ್ having a remedy for that. Yes sir. It's for cervix it is 100% remedy is there. Breast 100% is there. Colorectal ಟೆಸ್ಟ್ ಮಾಡಲಿಕ್ಕೆ ಇದೆ ಸರ್. ಇಲ್ಲಿ ಮಾಡೋದಿಲ್ಲ ಸರ್. ಇಲ್ಲಿ ನಾವು ಮಾಹಿತಿ ಕೊಡುವಂಥದ್ದು. ಅಟ್ಲೀಸ್ಟ್ ವಿ ಟ್ರೈ ಟು ಎನ್ಕರೇಜ್ ದೆಮ್ ಟು ಕಮ್. ಯಾಕಂದ್ರೆ ಬರ್ತಾ ಇಲ್ಲ ಸರ್ ಯಾರು. ಅಲ್ಲಿ ಹೋಗ್ಬೇಕು. ಇಲ್ಲಿ ನಾವು ಬೇರೆ ಪ್ಯಾಪ್ಸ್ಮಿಯರ್ ಎಲ್ಲ ಇಲ್ಲೇ ಮಾಡಬೇಕು. ಕೊಲೊನೋಸ್ಕೋಪಿ ಅಂತದ್ದು ನಾವು ಅಲ್ಲಿ ಅದು 3 ವರ್ಷಕ್ಕೆ ಒಂದ್ಸತಿ ಮಾಡೋದು ಸರ್. ಇಟ್ಸ್ ನಾಟ್ ದಟ್ ಎ ಡೈಲಿ ದೇ ಹ್ಯಾವ್ ಟು ಡೂ ಇಟ್. ಸೊ ಇಟ್ ಇಸ್ once in 2 years, once in 3 years. ಬಟ್ ಪ್ಯಾಪ್ಸ್ಮಿಯರ್ ಮಾಡ್ತಾ ಇದ್ದೀರಂತ. ಸೊ ಪ್ಯಾಪ್ಸ್ಮಿಯರ್ ಇಸ್ ಫಾರ್ poor people. It is started at 24 years, every 3 years till 45. So every cancer you can get at first stage. ಪಾಶ್ಚಾತ್ಯ ದೇಶದಲ್ಲಿ ಸ್ತನ, ಸರ್ವಿಕ್ಸ್, ಕೋಲೋರೆಕ್ಟಲ್ ಎಲ್ಲ ಫಸ್ಟ್ ಮತ್ತು ಸೆಕೆಂಡ್ 80%. ಯಾಕಂದರೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಮಾಡಿದೆ. ನಮ್ಮಲ್ಲಿ ಅದೇ ಕ್ಯಾನ್ಸರ್ ಸರ್ವಿಕ್ಸ್, ಇದು ಎಂತ ಕೋಲೋರೆಕ್ಟಲ್, ಅಡೆನೆಕ್ ಎಲ್ಲ 3rd ಅಥವಾ 4th ಸ್ಟೇಜ್. ಸೊ ಅವರ್ ಸಕ್ಸಸ್ ಈಸ್ ಮಚ್ ಲೆಸ್, ಅವರ್ ಎಕ್ಸ್ಪೆಂಡಿಚರ್ ಇಸ್ ವೆರಿ ಹೈ. ಸೊ ಆಲ್ ದಿಸ್ ಈಸ್ ಹ್ಯಾಪ್ನಿಂಗ್. ಸೊ ನಾವಂದರೆ ಅದಕ್ಕೆ ಈ ಸಮೀಕ್ಷೆ ಮಾಡಿ ಸರ್ ರಿಪೋರ್ಟ್ ಆದಮೇಲೆ ವಿ ವಿಲ್ ಗಿವ್ ಇಟ್ ಟು ದ ಗವರ್ಮೆಂಟ್ ಓನ್ಲಿ, ಬಿಕಾಸ್ ಇಟ್ಸ್ ನಾಟ್ ದ ಪ್ರೈವೇಟ್ ಪೀಪಲ್ ಕೆನಾಟ್ ಹ್ಯಾಂಡಲ್ ಸಚ್ ಎ ಬಿಗ್ 7 crore population. So we have to give it to the government. Government can probably incorporate some of the suggestions what is there in that, and maybe instead of waiting till 3rd stage and spending thousands of crores on a hospital, you have to get it in 1st and 2nd stage where you can spend hardly anything. Very easily you can treat most of the cancer without spending. So this will help society, it will help the government, it will help the public to actually live a healthy life. So ನಾನು ಪುನಃ ಸರ್ಗೆ ಥ್ಯಾಂಕ್ಸ್ ಹೇಳಿ ಈ ಮಾಹಿತಿ ಕೇಂದ್ರ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅವರು. ಇದರಿಂದ ನಾವು ಪುತ್ತೂರಿನ ಜನ ಅವ್ರಿಗೆ ಏನಾದರೂ ಸಂಕೋಚ ಇದ್ದರೆ, ಡೌಟ್ ಇದ್ದರೆ, 40-50 ವರ್ಷ ಆಗುವಾಗ ಯಾವ ಸಮಸ್ಯೆ ಇದ್ದರೂ 2 ವಾರಕ್ಕಿಂತ ಜಾಸ್ತಿ ಕಾಯಬೇಡಿ. ಯಾಕಂದರೆ ತುಂಬ ನಾವು ನೋಡಿದ್ದೇವೆ, ಮಿನಿಮಮ್ 6 ತಿಂಗಳು ಕಾಯ್ತಾರೆ ಎಲ್ಲರೂ. 70 ವರ್ಷ ಆಗುವಾಗ ಅವ್ರು ಎಣಿಸೋದು ಕ್ಯಾನ್ಸರ್ ಅಲ್ವೇ ಅಲ್ಲ ಅಂತೇಳಿ. ಯಾಕೆ 70 ವರ್ಷದಲ್ಲಿ ಕ್ಯಾನ್ಸರ್ 3 ಜನರಿಗೆ ಒಬ್ಬರಿಗೆ ಬರ್ತದೆ. 75 ಆಗುವಾಗ ಇಟ್ಸ್ ವೆರಿ ಕಾಮನ್, ಇಟ್ಸ್ ಅರೌಂಡ್ 40% ರಿಸ್ಕ್. ಸೊ ವಿ ಹ್ಯಾವ್ ಟು ಬಿ ಕೇರ್ಫುಲ್. ಸೊ ವಿ ಹ್ಯಾವ್ ಟು ಗೆಟ್ ಇಟ್ ಬಿಫೋರ್ ದೇ ಟ್ರಬಲ್ಸ್ ಅಸ್. ಸೊ ಬೇಗ ಬಂದಷ್ಟು ಒಳ್ಳೆಯದು ಅಂತೇಳಿ ನಾವು ಹೇಳ್ತಾ ಇದ್ದೇವೆ. ಎಲ್ಲರ ಸಹಾಯದಿಂದ ಮಾತ್ರ ಇದು ಆಗುವಂಥದ್ದು. ನಮ್ಮ ರಿಪೋರ್ಟ್ ಬಂದ ಮೇಲೆ ನಾವು ಸರ್ ನಿಮಗೆ ಕೊಡ್ತೇವೆ. ನಿಮ್ಮ ಮೆಸೇಜ್ ಕೂಡ ಅದರಲ್ಲಿ ಇರಬೇಕು. ಸೊ ದಟ್ ಜನರಿಗೆ ಅರಿವು ಮಾಡುವ ನಮ್ಮ ಉದ್ದೇಶ. ಇಲ್ಲಿ ಬಂದವರಿಗೆಲ್ಲ ಉಚಿತ ಸೇವೆ, ಮತ್ತು ಇಲ್ಲಿಂದ ಅಪ್ಪಿತಪ್ಪಿ ನೀವು MI ಬರುವ ಪರಿಸ್ಥಿತಿ ಇದ್ದರೆ ಅಲ್ಲಿ ಕೂಡ ಉಚಿತ ಸೇವೆ, ಸರ್ಕಾರದ ಉಚಿತ ಸೇವೆ ಉಂಟು. ಕ್ಯಾನ್ಸರಿಗೆ ಸರ್ಜರಿ ಫ್ರೀ, ರೇಡಿಯೇಷನ್ ಫ್ರೀ, ಕೀಮೋಥೆರಪಿ ಫ್ರೀ, ಉಳಿಲಿಕ್ಕೆ ಫ್ರೀ, ಊಟ ಫ್ರೀ, ಅಷ್ಟು ಉಂಟು ಆಯುಷ್ಮಾನಲ್ಲಿ ಸರ್ಕಾರದ. ಸೊ ಜನರು ಅದನ್ನು ಉಪಯೋಗ ಮಾಡಬೇಕು. 4ನೇ ಸ್ಟೇಜ್ ಬಂದು
ಅದನ್ನು ಬಂದರೆ ಸುಮ್ಮನೆ ಸರ್ಕಾರ ಕೂಡ ಖರ್ಚು ಜಾಸ್ತಿ, ರೋಗಿಗಳಿಗೆ ಅದರಲ್ಲಿ ಜಾಸ್ತಿ ಏನು ಬೆನಿಫಿಟ್ ಇಲ್ಲ. ಸೊ ಫಸ್ಟ್ ಸೆಕೆಂಡ್ ಸ್ಟೇಜ್ ಬರಲಿಕ್ಕೆ ಮಾತ್ರ ಈ ಕೇಂದ್ರ ಇರುವಂಥದ್ದು ಹೇಳಿ ನಾನು ಮಾತನ್ನು ಮುಗಿತೇನೆ. ಥ್ಯಾಂಕ್ ಯು. ಕ್ಯಾನ್ಸರ್ ಮಾಹಿತಿ ಕೇಂದ್ರ ಪುತ್ತೂರಿನಲ್ಲಿ ಉದ್ಘಾಟನೆ ಮಾಡಬೇಕು ಅಂತ ನನ್ನ ಹತ್ರ ಬಂದಿದ್ದರು. ನಾವು ಕೆಲವು ಕೇಂದ್ರಗಳನ್ನು ಉದ್ಘಾಟನೆ ಮಾಡಲಿಕ್ಕೆ ಹೋಗ್ಲಿಕ್ಕೂ ಹೆದರ್ತೇವೆ. ಹಾಗೆ ಏನೋ ನನ್ನ ಹತ್ರನೂ ಕೂಡ ಒಂದು ತಪ್ಪು ಕಲ್ಪನೆ ಬಂತು ಆರಂಭದಲ್ಲಿ. ಯಾಕಂತ ಹೇಳಿದರೆ ಕೆಲವು ಸಂಘಗಳನ್ನು ನಮ್ಮ ಹತ್ರ ಉದ್ಘಾಟನೆ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟುಗಳು ತಗೊಳ್ತಾರೆ, 4 ತಿಂಗಳಲ್ಲಿ ಬಂದಾಗ್ತದೆ. ನಮಗೆ ಸಾರ್ವಜನಿಕರು ಫೋನ್ ಮಾಡ್ತಾರೆ, ಈ ಸ್ಕೀಮದೇನು ಉದ್ಘಾಟನೆ ಮಾಡ್ತಾರಂತ ಸ್ಕೀಮು ಓಡೆ ಹೋಣು ಅಂತ. ನಾವು ಅದರಿಂದ ಸ್ವಲ್ಪ ಹಿಂದೆ ಮುಂದೆ ನೋಡಿ ಆನಂತರ ಉದ್ಘಾಟನೆಯನ್ನು ವಹಿಸ್ಕೊಳ್ಳೋದು. ಇದರ ಬಗ್ಗೆಯೂ ನನಗೆ ಮಾಹಿತಿ ಇರಲಿಲ್ಲ. ನಾನು ನಿಮ್ಮ ಹತ್ರ ಕ್ಷಮೆಯನ್ನು ಕೇಳ್ತೇನೆ. ಯಾಕೆಂತ ಹೇಳಿದ್ರೆ ನೀವು ಮಾಡುವಂಥ ಕೆಲಸ ದೇವರು ಮೆಚ್ಚುವಂಥ ಕೆಲಸ. ಯಾಕಂತ ಹೇಳಿದ್ರೆ ಈಗ ಡಾಕ್ಟರ್ ಸುರೇಶ್ ರಾವ್ ಅವರು ಮಾತಾಡಿದ ಹಾಗೆ ನಾವು 3 ರಿಂದ 4 ಜನರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಬರುವಂಥ ವ್ಯವಸ್ಥೆ ಆಗಿದೆ. ಹಿಂದೆ ಸರಿಯಾದ ಡಯಾಗ್ನೋಸ್ ಸಿಸ್ಟಮ್ ಇರಲಿಲ್ಲ. ಕ್ಯಾನ್ಸರು ಆಗಿ ಗುಡ್ಡೆಗೆ ಹೋಗಿ ಸತ್ತರೆ ಅಲ್ಲಿ ಆಗಿ ಬೆತ್ತ ಹಾಕೊಂಡು ಬಲಿಪೆ ಹಾಕೋಣ ಅಂತ ಏನಾದರೂ ಹೇಳಿ ಅವರು ಸಾಯುವಂಥ ಪರಿಸ್ಥಿತಿ ಇತ್ತು. ಕ್ಯಾನ್ಸರಿನ ವೇಗನೂ ಕಡಿಮೆ ಇತ್ತು. ಅಂದರೆ ಒಳ್ಳೆಯ ಆಹಾರವನ್ನು ಸೇವನೆ ಮಾಡ್ತಾಯಿದ್ರು, ಒಳ್ಳೆಯ ವ್ಯಾಯಾಮಗಳು ಅವರಿಗೆ ಸಿಗ್ತಾ ಇತ್ತು. ಅದರಿಂದ ಕ್ಯಾನ್ಸರಿನ ರೇಷಿಯೋ ಕಡಿಮೆ ಇತ್ತು. ಈಗ ವ್ಯಾಯಾಮ ಇಲ್ಲ, ಜಂಕ್ ಫುಡ್ಡು, ಕೆಮಿಕಲ್ ಸ್ಪ್ರೇ ಮಾಡಿರುವಂಥ ಫುಡ್ಡು, ಯಾವುದರಲ್ಲಿ ಕೆಮಿಕಲ್ ವಿಷ ಇದೆ ಅಂತ ನಮಗೆ ಗೊತ್ತಿಲ್ಲ. ಒಂದು ಕಡೆಯಿಂದ ಹೇಳ್ತಾರೆ ಸೊಪ್ಪು ತಿಂದರೆ ಭಾರಿ ಒಳ್ಳೆಯದು, ಫೈಬರ್ ಏನು ಪ್ರೋಟೀನ್ ತಿನ್ನಬೇಕು ಅಂತ. ಸೊಪ್ಪು ತಿಂದರೆ ಅದಕ್ಕೆ ಎಷ್ಟು ಸ್ಪ್ರೇ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಡುಗೆ ಉಳೋದನ್ನು ಹಾಗೇನೆ ನೀರಲ್ಲಿ ಮುಳುಗಿಸದೆ ತಂದು ಸೊಪ್ಪು ಪಲ್ಯ ಮಾಡಿಕೊಟ್ರೆ ನಾವು ತಿಂತೇವೆ. ಮತ್ತೆ ಅಂತ ನಮಗೆ ಗೊತ್ತಿದೆ ಎಷ್ಟು ಕ್ಲೀನ್ ಮಾಡಿದ್ದಾರೆ. ಈಗ ಎಲ್ಲಿ ಹೋದರೂ ಕೂಡ ಹೈಯೆಸ್ಟ್ ಒಂದು ಕ್ಯಾನ್ಸರ್ ರೇಷಿಯೋ ಜಾಸ್ತಿ ಆಗಿದ್ರೆ, ಮೊದಲು ಒಂದೇ ಇತ್ತು ಕ್ಯಾನ್ಸರ್ ಅಂತ ಒಂದೇ ಹೆಸರು. ಈಗ ಕ್ಯಾನ್ಸರಿನಲ್ಲಿ ಒಂದು 250 ಕ್ಯಾನ್ಸರ್ಗಳಿದೆಯಲ್ಲ ಡಾಕ್ಟ್ರೆ, ಬೇರೆ ಬೇರೆ. ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಕೆಲವರಿಗೆ ಗೊತ್ತೇ ಇರಲಿಲ್ಲ, ಈಗ ಒಂದು 15-20 ವರ್ಷದಿಂದ ಸ್ಟಾರ್ಟ್ ಆಗಿದೆ. ಮೊದಲು ಗಡ್ಡೆ ಅಂತ ಹೇಳ್ತಾ ಇದ್ರು, ಹೋದ ಕೂಡಲೇ ಈರೆಗೊಂಜಿ ಗಡ್ಡೆ ಉಂಟು ಅದನ್ನು ತೆಗಿಬೇಕು ಅಂತ. ಇವನಿಗೆ ಅದು ಕ್ಯಾನ್ಸರ್ ಅನ್ನೋ ವಿಚಾರಣೆ ಗೊತ್ತಿರಲಿಲ್ಲ. ಇದು ಮಾರಕ, ನಮ್ಮ ಸಮಾಜಕ್ಕೆ, ನಮ್ಮ ಸಾರ್ವಜನಿಕ ಕ್ಷೇತ್ರದಲ್ಲಿ ಇದು ಮಾರಕ. ಇದನ್ನು ಯಾವ ರೀತಿ ತಡೆಗಟ್ಟಬಹುದು ಅಂತ ಹೇಳಿದರೆ, ಡಾಕ್ಟರ್ ಹೇಳಿದ ಅವೇರ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಅವೇರ್ನೆಸ್ಸಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಅದರಲ್ಲೂ ಕೂಡ ನಾನು ಈ ಸಂಸ್ಥೆಗೆ ನಮ್ಮ ಹುಡುಗನ ಹತ್ರ ಕೇಳುವಾಗ ಹುಡುಗ ಹೇಳಿದ, ಸರ್ ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟಲ್ ಸರ್, ನಾವು ಅದಕ್ಕೆ ಹೋಗೋದಿದ್ದರೆ ನಾವು ದೊಡ್ಡ ತಪ್ಪು ಮಾಡಿದಾಗೆ ಆಗ್ತದೆ. ನಾನು ಕಲಿಸಿದಂಥ 20 ರಿಂದ 30 ಜನ ಕ್ಯಾನ್ಸರ್ ಪೇಷಂಟ್ಗೆ, ಬಡವರಿಗೆ ಉಚಿತವಾಗಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಟ್ಟಿರೋದಿದ್ರೆ ಇವತ್ತು ಮ್ಯಾಂಗ್ಳೂರು ಆಂಕಾಲಜಿ ಅಲ್ಲ, ಮ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ. ನಾನೆಲ್ಲ ಪುತ್ತೂರಿನ ಜನತೆಯ ಪರವಾಗಿ ನಿಮಗೆ ಅಭಿನಂದನೆಯನ್ನು ಹೇಳ್ತೀನಿ. ಇನ್ನಷ್ಟು ಜನರಿಗೆ ನಾವು ಅವೇರ್ನೆಸ್ ಮೂಡಿಸುವಂಥ ಅಗತ್ಯ ಇದೆ. ಏನು ಕೆಲವು ಇದರ ಬಗ್ಗೆಯೂ ನಾನು ಗೂಗಲಲ್ಲಿ ನೋಡಿದ್ದೀನಿ. 18 ವರ್ಷ ಇರುವಾಗಲೇ ಒಂದು ಇಂಜೆಕ್ಷನನ್ನು ಮಕ್ಕಳಿಗೆ ಕೊಡ್ತಾರೆ ಟು ಪ್ರಿವೆಂಟ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರನ್ನು ಮಾಡಲಿಕ್ಕೆ. ನಾವು ನಮ್ಮ ಮಕ್ಕಳಿಗೆ ಅದನ್ನು ಕೂಡ ಕೊಡಿಸುವಂಥ ಅವೇರ್ನೆಸ್ ಮಾಡಬೇಕು. ಏಜ್ ಆದವರಿಗೆ ಆಯಿತು, ಇನ್ನು ಆಗೋದಿಲ್ಲ, ಬಾಕಿಯವರಿಗೆ ಅದನ್ನು ಕೊಡಿಸುವಂಥ, ನಮ್ಮ ಮಕ್ಕಳಿಗೆ ಅಟ್ಲೀಸ್ಟ್ ಅದನ್ನು ಕೊಡಿಸುವಂಥದ್ದು, ಮತ್ತು ಚೆಕ್ಕಿಂಗ್ಗೆ ಹೋಗುವಂಥದ್ದು. ಇವರಿಗೆ ಇದರಲ್ಲಿ ಏನು ಲಾಭಕ್ಕೆ ಬಿಸ್ನೆಸ್ ಮಾಡೋದಲ್ಲ, ಇವರು ಸೇವೆ ಮಾಡುವಂಥದ್ದು. ಇಂಥ ಸಂಸ್ಥೆಗಳನ್ನು ನಾವು ಇವರು ಬಂದಿರೋದು ನಮ್ಮ ಪುಣ್ಯ. ಈ ಭಾಗಕ್ಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ಉಚಿತವಾಗಿ ಕ್ಯಾನ್ಸರಿಗೆ ಈಗ ಅಲ್ವಾ ಏನು ಹೇಳ್ತಾರೆ ಅದಕ್ಕೆ ಪ್ಯಾಕ್ಸ್ಮಿಯರು ಮತ್ತು ವ್ಯಾಕ್ಸಿನನ್ನು ಕೊಡುವಂಥ ಯೋಜನೆಯನ್ನು
ಕಳೆದ ಒಂದು 6 ತಿಂಗಳ ಹಿಂದೆ ಲಾಂಚ್ ಮಾಡಿದೆ ಅಂತ ನಮ್ಮ ಮಂತ್ರಿಗಳು ಹೇಳ್ತಾ ಇದ್ರು, ಆರೋಗ್ಯ ಮಂತ್ರಿಗಳು. ಯಾಕಂತ ಹೇಳಿದ್ರೆ ಕ್ಯಾನ್ಸರ್ 3rd ಸ್ಟೇಜ್ 4th ಸ್ಟೇಜಲ್ಲಿ ಬಂದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮದ್ದು ಇಲ್ಲವಂತಲ್ಲ, ಮದ್ದಿದೆ. ನಾನು ಒಂದು ಪೇಷಂಟನ್ನು ಕರ್ಕೊಂಡು ಹೋಗಿದ್ದೆ ಒಂದು ಡಾಕ್ಟ್ರ್ ಹತ್ರ. ಈಗ ಡಾಕ್ಟ್ರ್ ಹೇಳಿದರು 4ನೇ ಸ್ಟೇಜ್ ಆಗಿದೆ, ಇನ್ನು ಏನು ಪ್ರಯೋಜನ ಇಲ್ಲ ಅಂತ ಹೇಳಿದರು. ಆದರೆ ನಾವು ನಮ್ಮ ಪ್ರಯತ್ನವನ್ನು ಮಾಡಿದ್ದೀವಿ. ಅವರು ಯಶಸ್ವಿಯಾಗಿ ಆರೋಗ್ಯವಂತರಾಗಿ 6-7 ವರ್ಷ ಬದುಕಿದ್ದಾರೆ. ಯಶಸ್ವಿಯಾಗಿ ಆರೋಗ್ಯವಂತವಾಗಿ 6-7 ವರ್ಷ ಬದುಕಿದ್ದಾರೆ. ಇದನ್ನು ಯಾಕೆ ನಾನು ಉಲ್ಲೇಖ ಮಾಡ್ತೀನಿ ಅಂತ ಹೇಳಿದರೆ, ಮದ್ದು ಇಲ್ಲ ಅಂತಲ್ಲ, ಕ್ಯಾನ್ಸರ್ಗೆ ಒಳ್ಳೆ ರೀತಿಯ ಮದ್ದುಗಳಿದೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅದಕ್ಕೆ ದೊಡ್ಡ ರೀತಿಯ R&D ನಡೀತಾ ಇದೆ. ಒಂದಷ್ಟು ಕ್ಲಚರ್ ಮಾಡಿಕೊಂಡು ಒಂದು 2 ಲಕ್ಷ 3 ಲಕ್ಷ ಪೇಷಂಟ್ಗಳನ್ನು ಅವ್ರು ಏನೇನು ಮೆಡಿಸಿನ್ಗಳನ್ನು ತಗೊಳ್ತಾರೆ ಅಂತ ಅವರ ಆ ಡಾಕ್ಟ್ರುಗಳೆಲ್ಲ ಅದಕ್ಕೆ ಹೋಗಿ ಈ ಮದ್ದಿನಿಂದ ಇದು ಗುಣ ಆಯಿತು, ಈ ಮದ್ದಿನಿಂದ ಇದು ಗುಣ ಆಯಿತು, ಅವರ ಡೆವಲಪ್ಮೆಂಟ್ ಸ್ಟೇಜ್, ಅವರ ಲೈಫ್ ಎಷ್ಟು ದಿವಸ ಎಕ್ಸ್ಟೆಂಡ್ ಆಗಿದೆ ಅಂತ ಒಂದು ಗ್ರೂಪ್ ಮಾಡಿ ಅದರ ಮುಖಾಂತರ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಂದರೆ ಅಮೇರಿಕಾ, ಸಿಂಗಾಪುರ್, ಜರ್ಮನಿ, ಈ ಕಂಟ್ರಿ ಎಲ್ಲ 10-15 ಪೇಷಂಟ್ಗಳನ್ನ ಸೇರಿಸ್ಕೊಂಡು ಯಾವ ಮದ್ದಿನಲ್ಲಿ ಅವರು ವಾಸಿಯಾಗಿದ್ದಾರೆ ಆ ರೀತಿಯ ಸರ್ವೆ ಕೂಡ ನಡೀತಾ ಇದೆ. ಇಂಟರ್ನ್ಯಾಷನಲ್ ಲೆವೆಲ್ ಇದಕ್ಕೆ ದೊಡ್ಡ ಹೋರಾಟ ನಡೀತಾ ಇದೆ. ಅದರಿಂದ ಈಗ ಮಕ್ಕಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಕ್ಯಾನ್ಸರ್ ಕಾಣುವುದನ್ನು ನೋಡ್ತಾರೆ. ಕೆಲವು ಕಡೆ ಡಾಕ್ಟ್ರು ಮತ್ತು ಪೇಷಂಟ್ ಬಗ್ಗೆ ಅವೇರ್ನೆಸ್ ಕೂಡ ಅಗತ್ಯ ಅಂತ ನನ್ನ ಅನಿಸಿಕೆ. ಯು ಡೋಂಟ್ ಫೀಲ್ ಬ್ಯಾಡ್ ಡಾಕ್ಟರ್, ಐ ಆಮ್ ಜಸ್ಟ್ ವಾಟ್ ಎವರ್ ಐ ಆಮ್ ಹ್ಯಾವಿಂಗ್ ಇನ್ ಮೈ ಮೈಂಡ್, ಐ ಜಸ್ಟ್ ವಾಂಟೆಡ್ ಟು ಕ್ಲಾರಿಫೈ, ದಟ್ಸ್ ಇಟ್ ಆಲ್. ಸೊ ಕೆಲವು ಕಡೆ ಡಾಕ್ಟ್ರುಗಳು ಏನು ಮಾಡ್ತಾರೆ ಅಂತ ಹೋದ ಕೂಡಲೇ ಗಡ್ಡೆ ಅಂತ ತೆಗೆದು ಕೊಯ್ದು ಬಿಡ್ತಾರೆ. ದಿಸ್ ಇಸ್ ಆಲ್ಸೋ ತಪ್ಪು. ಆಮೇಲೆ ಅವರಿಗೆ ಗೊತ್ತಾಗ್ತದೆ ಇದು ಕ್ಯಾನ್ಸರ್ ಅಂತ. ಸರಿಯಾದ ಬಯಾಪ್ಸಿಯನ್ನು ಮಾಡೋಲ್ಲ. ನಿಜವಾಗಿ ಗಡ್ಡೆ ಕೊಯ್ಯಬೇಕಿದ್ರೆ ಸುರಿಗೆ ಬಯಾಪ್ಸಿ ಮಾಡಿ ಅದರಿಂದ ಒಂದು ಚಿಕ್ಕ ಪೀಸನ್ನು ತೆಗೆದು ಕ್ಯಾನ್ಸರ್ಗೆ ಚೆಕ್ ಮಾಡಿ ವೆದರ್ ಇಟ್ ಈಸ್ ಕ್ಯಾನ್ಸರ್ ಆರ್ ನಾರ್ಮಲ್ ಗಡ್ಡೆನ ಅಂತ ನೋಡಿ. ಐ ಆಮ್ ನಾಟ್ ಎ ಡಾಕ್ಟರ್, ಐ ಆಮ್ ಜಸ್ಟ್ ಮೈ ಎಕ್ಸ್ಪೀರಿಯನ್ಸ್ ಐ ಆಮ್ ಶೇರಿಂಗ್. ಸೊ ಆ ನಂತರ ಅದನ್ನು ಮಾಡಬೇಕು ಅಂತ ಮೆಡಿಕಲ್ ಇದರಲ್ಲಿ ಇರುವಂಥದ್ದು. ಕೆಲವು ಕಡೆ ಹೋದ ಕೂಡಲೇ ನೀವು ಕೊಂಚ ಗಡ್ಡೆ ಬತ್ತಿನ ಅಂತ ಕೊದ್ದುಬಿಟ್ಟು ಕೊಯ್ದ ಬಿಟ್ಟು ಅದನ್ನು ಯು ನಾಟ್ ಕ್ಯೂರ್. ಇಟ್ ವಿಲ್ ಸ್ಪ್ರೆಡ್ within 2 months it will spread your whole body. Then 2 months it will spread your whole body. ನಾನು ಸ್ವಲ್ಪ ಸ್ಟಡಿ ಮಾಡಿದ್ದೀನಿ. ಸೊ ಡಾಕ್ಟರ್ ಅಲ್ಲದಿದ್ದರೂ ಕೆಲವು ಫೀಲ್ಡಲ್ಲಿ ಸ್ಟಡಿ ಮಾಡಿದ್ದೀನಿ. ಅದಕ್ಕೆ ನಾವು ದಿ ಪೇಷಂಟ್ ವಿಲ್ ಬಿ ವೆರಿ ಕ್ಲೆವರ್. ನಾವು ಜಾಗೃತರಾಗಿರಬೇಕು. ಒಮ್ಮರು ಹೇಳಿದ ಕೂಡಲೇ ಅದನ್ನು ನಾವು ತಿಳ್ಕೊಡೋದಲ್ಲ. ಅದಕ್ಕೆ ನಾವು ಯಾವಾಗಲೂ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಹೋಗಬೇಕು. ಕ್ಯಾನ್ಸರ್ ಅಂತ ಹೇಳಿದರೆ ಇಂಥ ದೊಡ್ಡ ಯಾರು ಕ್ಯಾನ್ಸರ್ ಟ್ರೀಟ್ ಮಾಡ್ತಾರೆ, ಯಾರು ಕ್ಯಾನ್ಸರಲ್ಲಿ ಪರಿಣತರಿದ್ದಾರೆ ಅಂಥವರಿಗೆ ನಾವು ಹೋಗಬೇಕಾಗ್ತದೆ. ಕೆಲವು ವಿಚಾರಗಳು ಡೈಗ್ನೋಸ್ ಅಂತ ಹೇಳಿದ್ರೆ ಅವರು ಅಂದಾಜು ಮಾಡೋದು, ಇದಕ್ಕೆ ಇದು ಅಂತ. ಇದಕ್ಕೆ ಇದು ಅಂತ ಎಲ್ಲಿಯೂ ಬರೆದಿಲ್ಲ. ಈಗ ನೀವು ಹೋಗಿ ಜ್ವರ ಅಂತ ಹೇಳಿದರೆ ಪುತ್ತೂರಾಯರು ಮದ್ದು ಕೊಡೋದು, ಆಮೇಲೆ ಈ ಜ್ವರ ಆಗಿರ್ಬೋದು, ಇದಕ್ಕೆ ಈ ಮದ್ದು ಹಿಡಿಸ್ತದೆ ಅಂತ ಮದ್ದು ಕೊಡೋದು. ಜ್ವರಕ್ಕೆ ಕಾಲು ಅಂತ ಬಡ್ದಿದೆ, ಇವಾಗ ಪ್ಯಾರಾಸಿಟಮಾಲ್ 4 ಪ್ಯಾರಾಸಿಟಮಾಲನ್ನು ಕೊಡ್ಬೋದು. ಪೇನ್ ಕಿಲ್ಲರ್ ಆದರೆ ಪೇನ್ ಕಿಲ್ಲರ್. ನಾನು ಎಷ್ಟೋ ಜನ ಈಗ ಕಿಡ್ನಿ ಫೇಲ್ಯೂರ್ ಆದವರು ಇದ್ದಾರೆ ಡಾಕ್ಟ್ರೆ. ನಾನು ನನ್ನ ಒಂದು ಸರ್ವೆ ಮಾಡ್ತೀನಿ. ಕಿಡ್ನಿ ಫೇಲ್ಯೂರ್ ಆದ ಯಾರು ಬಂದರೆ ನಮ್ಮ ಹತ್ರ ಡಯಾಲಿಸಿಸ್ ಬರ್ತಾರೆ, ಅವರು ಆಪ್ಷನ್ ತಗೊಳ್ಳಿಕ್ಕೆ. ನಾನು ಅವ್ರ ಹತ್ರ ಕೇಳೋದು, ನೀನು ಏನು ತಿಂದಿದ್ಯಾ ಅಂತ. 100 ಪೇಷಂಟ್ ಕಿಡ್ನಿ ಪೇಷಂಟ್ ಅವ್ರು ಬಂದರೆ ಅವ್ರ ಹತ್ರ ನಾನು ಕೇಳುವಾಗ ಅವರು 98% ದೇ ಹ್ಯಾವ್ ಟೇಕನ್ ಪೇನ್ ಕಿಲ್ಲರ್ ಫಾರ್ ರೆಗ್ಯುಲರ್ಲಿ ಫಾರ್ 1 year. ಯಾರು 1 ವರ್ಷ ಪೇನ್ ಕಿಲ್ಲರ್ ಡಾಕ್ಟ್ರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ತಗೊಳ್ತಾನ, ಎಸ್ ಕಿಡ್ನಿ ಗಾನ್. ನಾನು ಬರೆದು ಕೊಡ್ತೇನೆ, ಇದೌಟ್ ಡಾಕ್ಟರ್ ನಾನು ಬರ್ಕೊಡ್ತೇನೆ. ನಾನು ಸರ್ವೆ ಮಾಡ್ತೀನಿ ಯಾರು ಬಂದವ್ರ ಹತ್ರ. ಬಾಕಿ 12% ಮಾತ್ರ ಶುಗರ್ ಇರ್ಬೋದು, ಅದರ್ ಬೇಸಿಸಲ್ಲಿ ಅದು ಹೋಗ್ತದೆ. ಬಾಕಿ ಅವರು ಯಂಗ್ಸ್ಟರ್ಸ್ ಎಲ್ಲ ಒಮ್ಮೆ ಹೋಗ್ತಾನೆ ಕೂಲಿ ಬೇನ್ ಅಂತ ಹೋಗಿ ಮೆಡಿಕಲಲ್ಲಿ ಹೋಗಿ ಒಂದು ಮದ್ದು ತಗೊಳ್ತಾನೆ. ಅಲ್ಲಿ ಆ ಮೆಡಿಕಲ್ನವನಿಗೆ ಏನು ಗೊತ್ತಿದೆ, ಅವನಂದೇ ಇದನ್ನು ತಿನ್ನಲಿ ಅಂತ ಕೊಡ್ತಾರೆ. ಅದನ್ನು ತಿನ್ನೋದು ಅವನಿಗೆ ಇರಲಿ, ಪ್ರತಿದಿನ ಅದನ್ನೇ ತಿನ್ನೋದು. 1 ವರ್ಷ 6 ತಿಂಗಳಿಗೆ 1 ವರ್ಷ ತಿಂದರೆ 2 ಕಿಡ್ನಿ ಹೋಯ್ತು. ಈಗ ಇದು ಪೂರ್ತಿ
ಮತ್ತು ಉಚ್ಚ ಮಾಡಲಿಕ್ಕೆ ಯಾವತ್ತೂ ಆಗೋದಿಲ್ಲ, ಹಣ ಅಂತ ಡಾಕ್ಟ್ರ್ ಹತ್ರ ಒಂದು ದಾನ ಆಗ್ತೇನಂತ. ಇದರಿಂದ ನಮ್ಮ ಪರಿಸ್ಥಿತಿಗಳಿಗೆ ಅವೇರ್ನೆಸ್ ಇಲ್ಲದಿದ್ದರೆ ಈ ರೀತಿ ಆಗುವಂಥದ್ದು. ಅದಕ್ಕೆ ಜಾಸ್ತಿ ಮಾತಾಡಲಿ, ನನ್ನ ಹತ್ರ ನಮ್ಮ ಬಂಡವಾಳ ತುಂಬ ಇದೆ, ಇದರಲ್ಲಿ ತುಂಬ ಇದೆ. ಆರೋಗ್ಯ ಹೇಗೆ ಮೇಂಟೈನ್ ಮಾಡಬೇಕು, ನಾವು ಹೆಲ್ತ್ ಹೇಗೆ ಮೇಂಟೈನ್ ಮಾಡಬೇಕು, ಸರಿಯಾದ ವ್ಯಾಯಾಮ ಮಾಡಬೇಕು, ಸರಿಯಾದ ಆಹಾರ ತಿನ್ನಬೇಕು. ಎಲ್ರಿಗೂ ಪೈಲ್ಸ್ ಬರ್ತದೆ. ಹೇಗೆ ಪೈಲ್ಸ್ ಬರೋದು? ಸರಿ ತಿಂದು ಕಟ್ಟಿದ ಬೆಳಿಗ್ಗೆ ಹೋಗ್ತದ, ಬೆಳಿಗ್ಗೆ ಹೋಗಿ ಅಲ್ಲಿ ಅರ್ಧ ಕೊಟ್ಟು 6 ಬಟ್ಟೆ ಕೊಟ್ಟ, ಹೇಗೆ ಪೈಲ್ಸ್ ಬರೋದು ಎಲ್ಲಿ ಹೋಗ್ತದೆ? ಆ ರಬ್ಬರ್ ಅಲ್ಲ ಡಾಕ್ಟ್ರೆ, ಸರಿ ಫೈಬರ್ ಮತ್ತು ಪ್ರೋಟೀನ್ ತಿಂದರೆ, ಸರಿಯಾದ ವ್ಯಾಯಾಮವನ್ನು ಮಾಡಿದರೆ ರಾತ್ರಿ ತಿಂದದ್ದು ಬೆಳಿಗ್ಗೆ ಸರಿಯಾಗಿ ಹೋಗ್ತದೆ, ಏನು ಆಗೋದಿಲ್ಲ, ಪೈಲ್ಸ್ ಬರೋದಿಲ್ಲ, ಇನ್ನೊಂದು ಬರೋದಿಲ್ಲ. ಇದು 30-40 ವರ್ಷದವರೆಗೆ ಕರಗ್ತದೆ ಅಂತ ಮೂಟೆ ತಿಂದು ಅಲ್ಲಿ ಕೂತು 6 ಬಟ್ಟೆ ಕೊಟ್ಟು ಮತ್ತೆ ಡಾಕ್ಟರ್ ಹತ್ರ ಬಂದರೆ ಏನು ಪ್ರಯೋಜನ? ಸೊ ನಾವು ಹೆಲ್ತ್ ಅವೇರ್ನೆಸ್ ಇಸ್ ವೆರಿ ಲೆಸ್ ಇನ್ ಅವರ್ ಕಂಟ್ರಿ. ಎಜುಕೇಷನ್ಗೆ, ಹೆಲ್ತ್ಗೆ ಅತ್ಯಂತ ಪ್ರಯಾರಿಟಿ ಕೊಡಬೇಕು ನಮ್ಮ ದೇಶದಲ್ಲಿ. ನೀವು ಫಾರಿನ್ ಕಂಟ್ರಿಗೆ ಹೋಗಿ ಅಂತೆ, ಅವರ ಫುಡ್ ನೋಡಿ ಅಂತೆ, ಅವರು ಇಷ್ಟು ಸೊಪ್ಪು ತಿನ್ನೋದೇ ಇಲ್ಲವೇ ಇಲ್ಲ. ಸೊಪ್ಪು ಅವರ ಫುಡ್ ಹೇಗಿರ್ತದೆ? ನಾವು ಮಸಾಲ ಕಡ್ದು ಚಾಯ್ ಮೀನುಗಾರ ಸಾರು ಪಾಡಿ ತಿಂದೆ ಹಂಚಿ, ಈಗ ಡಾಲ್ಡಾ ಮಾಡಿ ಅದು ತಿಂದ. ಇದರಿಂದ ನಾವು ಅವೇರ್ನೆಸ್, ಹೆಲ್ತ್ ಕಾನ್ಸಿಯಸ್ ಅವರಿಗೆ ಒಳ್ಳೆಯ ಕೊಟ್ಟರೆ ಮಕ್ಕಳಿಗೆ, ಮತ್ತು ವ್ಯಾಯಾಮ, ಇದು ಎರಡನ್ನು ಕೊಟ್ಟರೆ. ನೀರು ಕುಡಿಯೋದಿಲ್ಲ ಮಹಿಳೆಯರು, ನಮ್ಮಲ್ಲಿ ನೀರೇ ಕುಡಿಯೋದಿಲ್ಲ. ಯಾಕೆ? ನಾನು ತುಂಬ ಜನತೆಗೆ ನೀರು ಕುಡಿದ್ರೆ ನೀವು ಯಾಕೆ ವಾಶ್ರೂಮ್ ತಿಕ್ಕುಜಿ ಸರಿ ಅಂತ. ನೀರು ಕುಡಿದ್ರೆ ವಾಶ್ರೂಮ್ಗೆ ಹೋಗ್ಬೇಕಲ್ಲ. ನೀರು ಕುಡಿಯೋದಿದ್ದರೆ ತೊಂದರೆ ಇಲ್ಲ. ಈ ಬಾಡಿ ಕೇಳ್ತಾ ಇರ್ತದೆ ನೀರು ಕುಡಿ ನೀರು ಕುಡಿ ಅಂತ. ಅದಕ್ಕೆ 3-4 ಲೀಟ್ರು ನೀರು ಕುಡಿಬೇಕು, ಸರಿಯಾಗಿ ಫೈಬರ್ ತಿನ್ನಬೇಕು, ಸರಿಯಾಗಿ ಪ್ರೋಟೀನ್ ತಿನ್ನಬೇಕು, 1 ಗಂಟೆ ವ್ಯಾಯಾಮ ಮಾಡಬೇಕು. ಕರೆಕ್ಟ್ ಇರ್ತಾನೆ, ಓಡಾಡ್ತಾನೆ, ಮಾಡ್ತಾನೆ, ಮಂಡೆಲ್ಲ ಸರಿ ಇರ್ತದೆ, ಪಿರಿಕಿ ಆಗೋದಿಲ್ಲ, ಏನು ತೊಂದರೆ ಇಲ್ಲ. ಇದು ಹುಷಾರಿಲ್ಲದ ಕೂಡ ಬಲಿಮೆ ಹತ್ರ ಹೋದರೆ, ಆ ಬಲಿಮೆ ಗೆಲ್ಲಿಕ್ಕೆ ಹೊಡಿದ್ರೆ ಅವ ಹೇಳ್ತಾರೆ ನಿಮಗೆ ಮಾಟ ಮಾಡಿದಾನಂತೆ. ನನ್ನ ಹತ್ರ ಮಾಡ್ತಾರೆ ಇವತ್ತು ಎಷ್ಟು ಜನ ಮಾಟ ಮಾಡ್ತೀಗೆ ಅಂತ. ಎಂಥ ಮಾಟನಿಲ್ಲ, ಸುಡ್ಗಡಿಲ್ಲ. ಮಾಟ ಎಲ್ಲ ಮಾಡಿದರೆ ಈ ಪ್ರೈಮ್ ಮಿನಿಸ್ಟರ್ ಅಲ್ಲಿ ಕೂತ್ಕೊಳ್ಳಿಕ್ಕಿತ್ತ, ಅಲ್ಲ ಮುಖ್ಯಮಂತ್ರಿ ಇಲ್ಲಿ ಕೂರ್ಬೇಕು, ಒಂದು ಮಾಟ ಮಾಡಿದ್ರೆ ಆಯ್ತಲ್ಲ, ಇಲ್ದು ಮಾಡ್ತಾರೆ. ನಮ್ಮನೆಲ್ಲ MLA ಆಗಲಿಕ್ಕೆ ಬಿಡ್ತಾ ಇದ್ದಾರೆ. ಇದೆಲ್ಲ ಸುಳ್ಳು. ಅವೇರ್ನೆಸ್ ಕಡಿಮೆ ಇದೆ ಅಂತ, ಅವೇರ್ನೆಸ್ ಕಡಿಮೆ ಇದೆ. ಅದಕ್ಕೆ ಎಲ್ಲ ಫೀಲ್ಡ್ಗಳಲ್ಲಿ ಅವೇರ್ನೆಸ್ ಬೇಕು. ಇವತ್ತು ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಮ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಅವರು, ನಾನೆಲ್ಲ ನೀವು ಇಲ್ಲಿ ಮಾಧ್ಯಮದ ಮುಖಾಂತರ ವಿನಂತಿ ಮಾಡಿಕೊಳ್ಳುವಂಥದ್ದು, ದಯಮಾಡಿ ಇದನ್ನು ಅವೇರ್ನೆಸ್ ಮಾಡಿ. ಈ ಥರ ಏನಾದರೂ ನಮಗೆ ನಮ್ಮ ಡೌಟ್ಗಳು ಬಂದರೆ ಅದೇ ಆಸ್ಪತ್ರೆಗೆ ಹೋಗಿ ಅದನ್ನು ತಪಾಸಣೆ ಮಾಡುವಂಥ, ಅದರಲ್ಲೂ ಕೂಡ ಮಹಿಳೆಯರು ಕನಿಷ್ಠ 3 ವರ್ಷಕ್ಕೆ ಒಮ್ಮೆ ಆದರೂ ಅವತ್ತು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅದಕ್ಕೆ ಏನು ಟೆಸ್ಟ್ ಹೇಳ್ತೀರಿ, ಮೆಮೊಗ್ರಫಿ ಮಾಡಿಕೊಂಡು ಬಂದರೆ ಒಳ್ಳೆಯದು. 3,000-4,000 ರೂಪಾಯಿ ಕೊಟ್ಟರೆ ವರ್ಷಕ್ಕೆ 1 ಸಲ ಫುಲ್ ಬಾಡಿ ಚೆಕ್ ಮಾಡ್ತಾರೆ, ಹಾರ್ಟು ಅದು ಇದು. ನಾವು 3,000 ಏನಕ್ಕೆಲ್ಲ ಖರ್ಚು ಮಾಡ್ತೀವಿ? ಆಮೇಲೆ ಅದಕ್ಕೆ ಟೈಮ್ ಇರೋದಿಲ್ಲ. ಆಸ್ಪತ್ರೆಗೆ ಹೋಗಿಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಮತ್ತು ಆಸ್ಪತ್ರೆಗೆ ಹೋಗುವಾಗ ನಾವು ಕರೆಕ್ಟ್ ಇರಬೇಕಂತ ನಮಗೇನೊಂದು ಆಸೆ, ಅವತ್ತು ಜಾಸ್ತಿ ತಿನ್ನಲಿಕ್ಕಿಲ್ಲ, ಬಾಕಿದೆಲ್ಲ ಅಡ್ಜಸ್ಟ್ ಮಾಡಿ 1 ವಾರ ಬಿಟ್ಟು ಸ್ಟಡಿಯಾಗಿ ಹೋಗುದು. ಡಾಕ್ಟ್ರ್ ಸರಿ ಅಂದ ಕೂಡ ಖುಷಿ, ಬಂದು ಟಿಕೆಟ್ ನೆಕ್ಸ್ಟ್ ಇಯರ್ ಪುನಃ ಹೋಗುದು. ಅದೆಲ್ಲ 1 ವರ್ಷಕ್ಕೆ ಒಮ್ಮೆ ನಾವು ನಮ್ಮ ಬಾಡಿಯನ್ನು ಚೆಕ್ ಮಾಡ್ಕೊಳ್ಬೇಕು. ಆಹಾರ ಪದ್ಧತಿ, ನೀರು ಕುಡಿಬೇಕು, ಆಹಾರ ಪದ್ಧತಿ, ಎಕ್ಸಸೈಸ್. ನನಗೆ 7 ಗಂಟೆಗೆ ಮನೆಗೆ ಜನ ಬರ್ತಾರೆ ಬೆಳಿಗ್ಗೆ. ನಾನು ಮಲಗೋದು ರಾತ್ರಿ 12, ನಿನ್ನೆ 2:30 ಗಂಟೆಗೆ ಮಲಗಿದ್ದು. ಈಗ ನಮಗೆ ಭೂತ ನಿಯಮ, ಒಂದು ಮನೆಗೆ ಭೂತ ಹೋದರೆ ಭೂತೆಲ್ಲ ಎದ್ದೋಳು, ಇನ್ನೊಂದು ಮನೆ ಭೂತ ಬಿರಿಯೋದು. ಅದು ನಾವೆಲ್ಲ ಕಡೆಗೆ ಭೂತಕ್ಕೆ ಹೋಗಬೇಕಾಗ್ತದೆ. ಆದರೆ ನಾನು ಬೆಳಿಗ್ಗೆ ಎದ್ದರೂ ನಾನು 10 ಗಂಟೆಯಿಂದ ಕೆಳಗೆ ಬರೋದಿಲ್ಲ. ಕೆಲವು ಮಾಧ್ಯಮದವರು ಹೇಳ್ತಾರೆ ಇದ್ದಾನೆ 10 ಗಂಟೆ ಬರ್ತೀನಿ. ಅದಕ್ಕೆ ನಾನು ಹೇಳೋದು 1 ಗಂಟೆ ನನಗಾಗಿ ಬೇಕು, ನನ್ನ ಜೀವಕ್ಕಾಗಿ. ಅದಕ್ಕೆ ಎಷ್ಟು ಗಂಟೆ ಆದರೂ 1-1.5 ಗಂಟೆ ವ್ಯಾಯಾಮ ಮಾಡಿಯೇ ನಾನು ಮತ್ತೆ ಕೆಳಗೆ ಇಳಿದು. ಇನ್ನು 24 ಗಂಟೆ ಅವರಿಗೆ, ಇನ್ನು ರಾತ್ರಿ 12 ಗಂಟೆವರೆಗೆ ಪಬ್ಲಿಕ್ ಸೇವೆ, ಏನು ಉತ್ಪತ್ತಿ ಮಾಡೋದಿಲ್ಲ, ಏನೂ ಇಲ್ಲ, ಪಬ್ಲಿಕ್ ಸೇವೆ. ಆ ಸೇವೆ ಮಾಡಬೇಕು. ಮೆಂಟಲ್ ಹೆಲ್ತ್, ಬಾಡಿ ಹೆಲ್ತ್ ಎಲ್ಲ ಸರಿ ಇರಬೇಕಲ್ಲ. ಈಗ ತಕ್ಕ ಮಟ್ಟಿಗೆ ಮಾತು ವಿದೌಟ್ ಟ್ಯಾಬ್ಲೆಟ್ ಇದ್ದೇವೆ. ಈಗ ಶುಗರ್ ಹತ್ರ ಬರ್ತದೆ, ಯಾವಾಗ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. BP ಒಂದು ಬರದಿದ್ದರೆ ಸಾಕು. ಅದನ್ನು ನಾವು ಮೇಂಟೈನ್ ಮಾಡಬೇಕಿದ್ರೆ ಸರಿಯಾದ ಆರೋಗ್ಯ ಫುಡ್ಡು ಮತ್ತು ವ್ಯವಸ್ಥಿತವಾದ ಯೋಗ ಬಾಕಿದನ್ನೆಲ್ಲ ಮಾಡಿದರೆ ಆಗ್ತದೆ. ಒಳ್ಳೆಯ ಕೆಲಸ ಡಾಕ್ಟರ್ ಅವರು ಮಾಡಿದ್ದಾರೆ. ಒಂದು ಸೆಂಟರ್ ನಮಗಂತೂ ನಮ್ಮಲ್ಲಿ ಬರುವಂಥ ಬಡವರಿಗೆ ಎಲ್ಲ ನಿಮ್ಮ ಮೂಲಕ ಅದನ್ನು ಕಳಿಸಿಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಆಯುಷ್ಮಾನಲ್ಲಿ ನಾನು ಕೆಲವು ಆಸ್ಪತ್ರೆಗಳಲ್ಲಿ ನಾನು ನೋಡ್ತೇನೆ, ಆಯುಷ್ಮಾನ್ ಆಗ್ತದೆ ಅಂತ ಹೇಳೋದು. ಆಸ್ಪತ್ರೆಯಲ್ಲಿ ನಿನ್ನೆ ಒಬ್ಬರು ಫೋನ್ ಮಾಡಿದ್ರು ನನಗೆ, ಆಯುಷ್ಮಾನ್ ಆಗ್ತದೆ ಅಂತ ಹೇಳ್ಬಿಟ್ಟು ಆಸ್ಪತ್ರೆಯಲ್ಲಿ, ನಾನು ಆಸ್ಪತ್ರೆ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ,
ಅವರನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಕ್ಯಾನ್ಸರ್ ಅಂತ. ಆನಂತರ 1.5 ಲಕ್ಷ ರೂಪಾಯಿ ಇತ್ತೇ ಕೊಡಂತ ಕಟ್ಟಿ ಅಂತ ಹೇಳಿದೆ. ಅವ್ರ ಹತ್ರ ಊಟ ಮಾಡಲಿಕ್ಕೆ ಇಲ್ಲ, ಈ 10 kg ಅಕ್ಕಿಯಲ್ಲಿ ಊಟ ಮಾಡೋದು, ಅವರೆಲ್ಲಿ 1.5 ಲಕ್ಷ ರೂಪಾಯಿ ಕಟ್ಟೋದು. ಇವರು ಹೇಳುವಾಗಲೇ ಹೇಳಬೇಕಲ್ಲ ನಮಗೆ ಆಯುಷ್ಮಾನ ಆಗ್ತದೆ ಅಂತ ಸೇರಿಸಿ, ಆನಂತರ ಆಯುಷ್ಮಾನ ಆಗೋದಿಲ್ಲ ಅಂತ ಹೇಳಿದ್ರೆ ಏನು ಮಾಡೋದಂತ ಪೇಷಂಟು. ಬಡವರು ದುಡ್ಡು ಇದ್ದವರು ಕೊಡ್ತಾರೆ, ಬಡವರು ಏನು ಮಾಡಲಿಕ್ಕೆ ಆಗ್ತದೆ. ನಮ್ಮಲ್ಲಿ 5 ಲಕ್ಷ ಕೊಡುವ ಕೆಪಾಸಿಟಿ ಅವರು ಇರೋದು ಬರೀ 5% ಮಾತ್ರ ಜನ. 5% ಆಫ್ ದ ಪಾಪ್ಯುಲೇಷನ್ ವೇರ್ ದರ್ ಏಬಲ್ ಟು ಸ್ಪೆಂಡ್ ಮನಿ ಫಾರ್ ದಿಸ್ ಹ್ಯೂಜ್ ಮನಿ. ಬಾಕಿ ಅವ್ರದ್ದು ಯಾರ ಹತ್ರ ಒಂದು ದುಡ್ಡಿಲ್ಲ, ಕಾರ್ ಇರ್ತದೆ, ಬಾಕಿ ಇರ್ತದೆ, ಎಲ್ಲ ಲೋನಲ್ಲಿ, ಮನೆ ಇರ್ತದೆ, ಎಲ್ಲ ಲೋನಲ್ಲಿ ಇರುವವರು. ಅಲ್ಲಿ ನನಗೆ ಅಡ್ಜಸ್ಟ್ಮೆಂಟ್ ಎದುರು ಚಂದ ಇರ್ತದೆ, ಒಳಗಡೆ ಟೊಳ್ಳಿ ಇರೋದು ಅಂತ ಏನು ಇರೋದಿಲ್ಲ ದುಡ್ಡು. ಹಾಗೆ ಅದಕ್ಕಾಗಿ ಇಂಥ ಆಯುಷ್ಮಾನ್ ಅಂತ ಸರ್ಕಾರ ತಂದಿರುವಂಥದ್ದು. ಅದನ್ನು ಬಹುಶಃ ನಮ್ಮಲ್ಲಿಂದಲೇ ಇಷ್ಟು ಒಂದು ಪೇಷಂಟ್ ಹೋಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಒಳ್ಳೆಯ ಕೆಲಸ. ಈ ಮಾಹಿತಿ ಕೊಡುವಂಥದ್ದನ್ನು ಕೂಡ ನಾನು ನಿಮಗೆ ನಿಮ್ಮ ಇಲ್ಲಿರುವಂಥ ಕೇಂದ್ರದವ್ರಿಗೆ ಹೇಳೋದು, ನೀವು ಇದನ್ನು ಎಕ್ಸ್ಟೆಂಡ್ ಸ್ವಲ್ಪ ಶಾಲೆಗಳಿಗೆ ಎಲ್ಲ ಮಾಡಿದರೆ ಒಳ್ಳೆಯದು ಅಂತ. ಒಂದೊಂದು ಕ್ಲಾಸ್ ಕೊಟ್ಟರೆ ಅಟ್ಲೀಸ್ಟ್ ಸೆಕೆಂಡ್ PUC ಆಗುವಂಥ ಡಿಗ್ರಿ ಶಾಲೆಗಳೆಲ್ಲ ಒಂದೊಂದು ಅವರಿಗೆ ನಿಮ್ಮಲ್ಲೆಲ್ಲ ಕೌನ್ಸಿಲಿಂಗ್ ಮಾಡುವವರಿದ್ದಾರೆ. ಈಗ ಹಾಸ್ಪಿಟ್ಲಲ್ಲಿ ಈಗ ಮೇಯ್ನ್ ಸೋರ್ಸ್ ನಡೆಯುವಂಥದ್ದೇ ಕೌನ್ಸಿಲಿಂಗ್. ಈಗ ಡಾಕ್ಟ್ರು ಹೋದ ಕೂಡಲೇ ನೀವು ಪುತ್ತೂರ ಅಡಿಗರ ಹತ್ರ ಹೋದರೆ ಅವರು ಬೆಳಿಗ್ಗೆ ಬಿಟ್ಟು ಒಂದು ವೇಳೆ ಇದಕ್ಕೆ ದಾಲೇಜಿ ಉಸಾರುಳ್ಳಂದ್ರೆ ಒಮ್ಮೆ ಗಟ್ಟಿ ಆಗ್ತಾನೆ. ಈಗ ಈ ಭೂತ ಮರವಣ್ಣ ಅಲ್ಲಿ ಮುಗೀತು ಅಂತ ಕತೆ. ಅರ್ಧ ಮದ್ದಿನಲ್ಲಿ ಗುಣ ಆಗೋದು, ಅರ್ಧ ಬಾಯಿಯಲ್ಲಿ ಗುಣ ಆಗೋದು, ಅಲ್ಲಿ ಅರ್ಧ ಗುಣ ಮೆಂಟಲಿ ಸ್ಟ್ರೆಚ್ ಆಗಿಬಿಡ್ತದೆ ಅವರಿಗೆ. ಹಾಗೆ ನಾವು ಸ್ವಲ್ಪ ಕೌನ್ಸಿಲಿಂಗ್ ಅಲ್ಲಲ್ಲಿ ಕಾಲೇಜುಗಳಲ್ಲಿ ಅಲ್ಲೆಲ್ಲ ಕೊಟ್ಟರೆ ನಮ್ಮಿಂದ ಏನಾದ್ರು, ನಾನು ಕೂಡ ಒಂದು ಕೌನ್ಸಿಲಿಂಗ್ ಕೊಡಬೇಕು ಅಂತ ಒಂದು ಆಲೋಚನೆ ಮಾಡ್ತಾ ಇದ್ದೀನಿ. ಅಂದರೆ ಒಬ್ಬರನ್ನು ಇಟ್ಟು ಹೆಲ್ತ್ ಬಗ್ಗೆ ಕೌನ್ಸಿಲಿಂಗ್ ಮಕ್ಕಳಿಗೆ ಕೊಡಬೇಕು, ಅವೇರ್ನೆಸ್ ಮಾಡಬೇಕು ಆ ಸ್ಕೂಲಲ್ಲಿ. ಅಪ್ ಟು 7th ಸ್ಟ್ಯಾಂಡರ್ಡ್ ಮಾಡ್ತೇವೆ, ಮತ್ತು ಒಂದು ಸರ್ಟಿಫಿಕೇಟ್ ಕೊಡ್ತೇವೆ. ನಿನ್ನೆ ಬಕ್ಕಣ್ಣಪಟ್ಟ ಗೌರ್ಮೆಂಟ್ ಸ್ಕೂಲಲ್ಲಿ ಮಾಡಿದ್ದೇವೆ 1 hour. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು BO ಅನ್ನು ಹೇಳಿ ನಮಗೆ ಎಲ್ಲ ಅರೇಂಜ್ಮೆಂಟ್ ಮಾಡಿ ಕೊಡ್ತೀವಿ. ಫಸ್ಟ್ ಟು ನೀವು 7th ಒಂದು ಮಾಡಿಕೊಟ್ರೆ, ಬಿಕಾಸ್ ಮಕ್ಕಳಿಗೆ ಅದನ್ನು ಅವೇರ್ನೆಸ್ ಕೊಡುವಂಥ ಅವಶ್ಯಕತೆ ಇದೆ. ಅದನ್ನು ಕೊಟ್ಟರೆ ಒಳ್ಳೆಯದು. ಆಹಾರ ಪದ್ಧತಿ ಇದರ ಬಗ್ಗೆ ಚೆಕಿಂಗ್, ಬಾಡಿ ಇದು ಮಾಡಲಿಕ್ಕೆ ಎಲ್ಲ ಒಂದು ಕೊಟ್ಟರೆ ಬಹುಶಃ ಇದು ಬೆನಿಫಿಷರಿ ಅಂತ ನನ್ನ ಅನಿಸಿಕೆ. ಒಳ್ಳೆಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ. ಅಗೇನ್ ಐ ಆಮ್ ವೆರಿ ಸಾರಿ ಟು ಡಿಲೇ ಟು ಇನಾಗ್ರೇಟ್ ಯುವರ್ ಸೆಂಟರ್. ನಮ್ಮ ಫುಲ್ಲು ಸಹಕಾರ ಇರ್ತದೆ. ನಾವು ಜಾಸ್ತಿ ರೋಗ ಬರಲಿ ಅಂತಲ್ಲ, ರೋಗ ಪ್ರಿವೆಂಟ್ ಮಾಡೋದಕ್ಕೆ ಬೇಕಾಗುವಂಥದ್ದು ಫುಲ್ಲು ನಮ್ಮ ಸಹಕಾರ ಇರ್ತದೆ ಅಂತ ಹೇಳಿ, ನಮ್ಮಿಂದ ಏನಾದರೂ ಸಹಕಾರಗಳು ಶಾಸಕರ ನೆಲೆಯಲ್ಲಿ ಇಲ್ಲ ಅಧಿಕಾರಿ ವರ್ಗದಿಂದ ಅದು ಏನು ನಿಮಗೆ ವ್ಯವಸ್ಥೆಗಳು ಬೇಕಿದ್ರೂ ಪರ್ಸನಲಿ ಅಟೆಂಡ್, ನಮ್ಮ 1 person ಮಿಸ್ಟರ್ ವಿನೋದ್ ವಿಲ್ ಅಟೆಂಡ್ ಫಾರ್ ಯು. ಸೊ ನೀವು ಎಲ್ಲ ಅದನ್ನು ಏನೇನು ಬೇಕೋ ಅದನ್ನು ಮಾಡಿಕೊಳ್ಳುವಂಥ ಕೆಲಸ ಮಾಡ್ಬೋದು. ಒಳ್ಳೆಯ ಕಾರ್ಯಕ್ರಮ, ಅತ್ಯಂತ ಸಂತೋಷ ಆಗಿದೆ. ಶುಭವಾಗಲಿ ಡಾಕ್ಟರ್. ಈ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಬಗ್ಗೆ ಇವತ್ತು ಇಲ್ಲಿ ಒಂದು ಮಾಹಿತಿ ಕೇಂದ್ರ ಸ್ಥಾಪಿಸಿದ್ರಿಂದ ತುಂಬ ಉಪಯೋಗ ಆಗಿದೆ. ಯಾಕಂದರೆ ಈಗ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕ್ಯಾನ್ಸರ್ ಬಗ್ಗೆ ಏನೆಲ್ಲ ಒಂದು ಬರ್ತದೆ, ಇದು ತೊಂದರೆ ಆಗ್ತದೆ, ಮೈಕ್ರೋವೇವಲ್ಲಿ ಮಾಡಿದರೆ ಕ್ಯಾನ್ಸರ್ ಬರ್ತದೆ, ಏರ್ ಫ್ರೈಯರಲ್ಲಿ ಕ್ಯಾನ್ಸರ್ ಬರ್ತದೆ, ಏನೆಲ್ಲ ತಪ್ಪು ಮಾಹಿತಿ ಸಿಗ್ತಾಯಿದೆ. ಆದರೆ ಕ್ಯಾನ್ಸರ್ ಅನ್ನೋದು ನಮ್ಮ ಜೀವಕೋಶದಲ್ಲಿ ಕಂಟ್ರೋಲ್ ಇರದೆ ಹೆಚ್ಚು ಸೆಲ್ ಆಗೋದ್ರಿಂದ ಇದಾಗುವಂಥದ್ದು. ಹೆಚ್ಚಾಗಿ ನಾವು ಸ್ವಾತಂತ್ರ್ಯ ಟೈಮಲ್ಲಿ ಸಾಧಾರಣ 40 ವರ್ಷ ಹೆಚ್ಚಾಗಿ ಹೆಚ್ಚಿನ ಆಯುಷ್ಯಿತ್ತು. ಈಗ ಹೆಚ್ಚಿನವರು 70-75 ಇರೋದ್ರಿಂದ ಕ್ಯಾನ್ಸರ್ನ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಹಾಗೂ ಇದಕ್ಕೆ ಜೆನೆಟಿಕ್ ಫ್ಯಾಕ್ಟರ್ಸ್, ಎಪಿಜೆನೆಟಿಕ್ ಫ್ಯಾಕ್ಟರ್ ಅಂದರೆ ಆಲ್ಕೋಹಾಲ್, ಸ್ಮೋಕಿಂಗ್, ತುಂಬ ರೇಡಿಯೇಷನ್, ಒಬೆಸಿಟಿ ಮತ್ತು ಹೈ ಇನ್ಸೆಂಟಿವಿಟಿ, ಈ ಎಕ್ಸ್ರೇ ರೇಟ್ಸು, ಹಾಗೆ ಕೆಲವೊಂದು ನಾವು ಹೇಳಿದಾಗೆ ಹಿರೋಶಿಮಾ ಇಂಥದ್ರಲ್ಲಿ ಈ ಅಟಾಮಿಕ್ ರೇಡಿಯೇಷನ್, ಇದರಿಂದ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಜಾಸ್ತಿ ಅಲ್ಲದೆ ಈ ಎಲ್ಲ ಏರ್ ಫ್ರೈಯರ್ ಇದೆಲ್ಲ ಈ ಯಾವುದೆಲ್ಲ ಇತ್ತಿಂದರೆ ನಮ್ಗೆ ಕ್ಯಾನ್ಸರ್ ಬರ್ತದೆ ಅನ್ನೋದು ಮಾಹಿತಿ, ಇದರ ಬಗ್ಗೆ ನಾವು ತುಂಬ ಜಾಗ್ರತೆ ವಹಿಸಬೇಕಾಗ್ತದೆ. ಆದರೆ ಈ ಫ್ಯಾಕ್ಟರ್ಸ್ಗಳು ಜೆನೆಟಿಕ್ ಫ್ಯಾಕ್ಟರ್ಸ್, ಎಪಿಜೆನೆಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ, ಇದು ಅತಿ ಉತ್ತಮ. ಹಾಗೂ ಆಲ್ರೆಡಿ ಕೆಲವೊಂದು ಬಯೋಮಾರ್ಕರ್ಸ್ ಇದೆ, ಬ್ಲಡ್ ಟೆಸ್ಟಲ್ಲಿ ಕ್ಯಾನ್ಸರನ್ನು ನಾವು ನೋಡ್ಬೋದು. ಹಾಗೆ ಕೆಲವೊಂದು ವ್ಯಾಕ್ಸಿನ್, ನಾವು HPV ವ್ಯಾಕ್ಸಿನ್ ಅದು ಕೂಡ ನಮ್ಮಲ್ಲಿ ಕೊಡ್ತೇವೆ ರೆಗ್ಯುಲರಾಗಿ. ನಾವು ಈಗ 1 ವರ್ಷದಿಂದ ಕೊಡ್ತಾಯಿದ್ದೇವೆ. ಅದು ಕೊಡೋದ್ರಿಂದ ಕೆಲವು ಕ್ಯಾನ್ಸರನ್ನು ನಾವು ಸರ್ವೈಕಲ್ ಕ್ಯಾನ್ಸರನ್ನು ಪ್ರಿವೆಂಟ್ ಮಾಡ್ಬೋದು. ಹಾಗೆ ಈ ಕ್ಯಾನ್ಸರ್ ಅನ್ನೋದು ಒಂದು ಆಯುಷ್ಯ ಜಾಸ್ತಿ ಆದಾಗೆ ಕ್ಯಾನ್ಸರ್ನ ಸಂಖ್ಯೆ ಜಾಸ್ತಿ ಆಗ್ತದೆ ಹೊರತು ನಾವು ಕ್ಯಾನ್ಸರ್ ಈಗ ಜಾಸ್ತಿ ಆಗ್ತದೆ ಅಂತ ನಾವು ಪತ್ರಿಕೆಯಲ್ಲಿ ಬರೋದ್ರಿಂದ ನಾವು
ಹೆಚ್ಚು ಗಾಬರಿ ಆಗಬೇಕಾಗ್ತದೆ. ನಾವು ಹೆಚ್ಚು ವಯಸ್ಸು ಆದಾಗೆ ಇದು ಆಗಲೇ ಅವ್ರು ಹೇಳಿದ್ದಾರೆ ಸುರೇಶರು, 70 ವರ್ಷದ ನಂತರ ಇದು 3 ರಿಂದ 4 ಪಟ್ಟು ಜಾಸ್ತಿ ಆಗ್ತದೆ. ನಾವೀಗ ನಮ್ಮ ಎವರೇಜ್ ಈಗ ಆಯುಷ್ಯ ಭಾರತದ್ದು ಗಂಡಸರಲ್ಲಿ 70 ಅಂದಾಜು, ಹೆಂಗಸರಲ್ಲಿ 72 ವರ್ಷ ಇದೆ. ಆದ್ದರಿಂದ ಕ್ಯಾನ್ಸರ್ನ ಸಂಖ್ಯೆ ಜಾಸ್ತಿ ಆಗಿದೆ ಹೊರತು ಮತ್ತು ಕೆಲವು ನಾನು ಹೇಳಿದಾಗ ಎಪಿಜೆನಿಕ್ ಫ್ಯಾಕ್ಟರ್, ಈಗ ಆಲ್ಕೋಹಾಲು, ಸ್ಮೋಕಿಂಗು, ಹಾಗೆ ಟೊಬ್ಯಾಕೊ ಯೂಸು ಮತ್ತು ಒಬೇಸಿಟಿ ಇದು ಜಾಸ್ತಿ ಆಗ್ತಾಯಿದೆ. ಹಾಗೂ ಕೆಲವೊಂದು ಎಕ್ಸ್ರೇ ರೇಡಿಯೇಷನ್, ಹೈ ರೇಡಿಯೇಷನ್, ಮತ್ತು ಎನ್ವೈರ್ಮೆಂಟಲ್ ಪೊಲ್ಯೂಷನ್ಸ್, ಮತ್ತು ಪ್ಲಾಸ್ಟಿಕ್ಸ್, ಮೈಕ್ರೋ ಪ್ಲಾಸ್ಟಿಕ್ ಆ್ಯಂಡ್ ನ್ಯಾನೋ ಪ್ಲಾಸ್ಟಿಕ್, ಇವೆಲ್ಲರಿಂದ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಆಗ್ತದೆ. ಆದರೆ ಇದನ್ನು ಮೂಲಕ ಅಂದರೆ ನೀವು ಏನು ಕಾರಣದಿಂದ ಬಂದಿದೆ ಅಂತ ತಿಳಿದುಕೊಂಡು ಇದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದರೆ ಕ್ಯಾನ್ಸರನ್ನು ಮೊದಲ ಸ್ಟೇಜಲ್ಲೇ ಕ್ಯೂರ್ ಮಾಡಿದಲ್ಲಿ ಹೆಚ್ಚಿನ ಕ್ಯಾನ್ಸರನ್ನು ಗುಣಪಡಿಸ್ಬೋದು. ಇದಕ್ಕೆ ಸರಿಯಾದ ಔಷಧ ಇದೆ. ಅದರಿಂದ ಪ್ರಥಮ ಹಂತದಲ್ಲೇ ಇದನ್ನು ಡಿಟೆಕ್ಟ್ ಮಾಡೋದು ಅತಿ ಮುಖ್ಯ. ಇದರ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಅತಿ ಮುಖ್ಯ. ಈಗ ಆಲ್ರೆಡಿ ಶಾಸಕರು ಹೇಳಿದರು, ಈಗ ಸ್ಕೂಲಲ್ಲಿ ಮಾಡಬೇಕು. ನಾನು ಹೇಳಿದ್ದು ಹೆಚ್ಚಾಗಿ ಈ ಟೀಚರ್ಸ್ ಅಸೋಸಿಯೇಷನ್ ಇರ್ತದೆ ಮೀಟಿಂಗ್, ಅದರಲ್ಲಿ ಅವೇರ್ನೆಸ್ ಮಾಡಿದರೆ ಅವರು ಮಕ್ಕಳಿಗೆ ಇದನ್ನು ಸ್ಪ್ರೆಡ್ ಮಾಡ್ಬೋದು. ಅದರಿಂದ ಟೀಚರ್ಸ್ ಪ್ರೋಗ್ರಾಮ್ ಏನಾದ್ರು ಇದ್ದರೆ ಅಂಥದ್ರಲ್ಲಿ ಕ್ಯಾನ್ಸರ್ ಅವೇರ್ನೆಸ್ ಅವರದ್ದು ಮಂತ್ಲಿ ಮೀಟಿಂಗಲ್ಲಿ ಹೋಗಿ ಕೊಡೋದ್ರಿಂದ ಅವರು ಮಕ್ಕಳಿಗೆ ಕೊಡ್ಬೋದು. ಯಾಕಂದರೆ ಮಕ್ಕಳಿಗೆ ಇದರ ಜ್ಞಾನ ನಾವು ಪ್ರಸರಿಸಬೇಕಾದ್ರೆ ಟೀಚರ್ಸಿಗೆ ಅವೇರ್ನೆಸ್ ಬೇಕು. ಅದರಿಂದ ಈ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಅತಿ ಮುಖ್ಯ. ಇದರ ಬಗ್ಗೆ ಜನರು ತಿಳಿದುಕೊಂಡು ಯಾವುದೋ ಒಂದು ಈ ಸೋಷಿಯಲ್ ಮೀಡಿಯಾದ ಇದಕ್ಕೆ ನಾವು ಬಂದು ಹೋಗದೆ ಕ್ಯಾನ್ಸರ್ನ ತಜ್ಞರ ಹೊತ್ತಿಗೆ ಇದನ್ನು ಸಹಕರಿಸಿದ್ರೆ ನಾವು ಕ್ಯಾನ್ಸರನ್ನು ತಪ್ಪಿಸ್ಬೋದು ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ವತಿಯಿಂದ ನಮ್ಮ ಪುತ್ತೂರಿನಲ್ಲಿ ಸಹ ಈ ದಿನ ಉದ್ಘಾಟನೆಗೊಂಡಂಥ ಈ ಒಂದು ಕ್ಯಾನ್ಸರ್ ಮಾಹಿತಿ ಕೇಂದ್ರ ಬಹಳ ಒಂದು ಅಗತ್ಯ ಇರುವಂತಹ ಒಂದು ಕೇಂದ್ರ ಅಂತ ನನಗೆ ಅನ್ನಿಸ್ತಾ ಇದೆ. ನಮ್ಮ ಪುತ್ತೂರಿನ ಪಟ್ಟಣಕ್ಕೆ ಹಾಗೂ ಪುತ್ತೂರಿನ ಆಸುಪಾಸಿನ ಎಲ್ಲ ಜನರಿಗೆ, ವೈದ್ಯರುಗಳಿಗೆ ಸಹ ಒಂದು ಸಹಾಯ ನೀಡುವ ಕೇಂದ್ರವಾಗಿದೆ. ಯಾಕಂತ ಹೇಳಿದರೆ ಈಗಾಗಲೇ ವೈದ್ಯರುಗಳು ಹೇಳಿದ ಹಾಗೆ ಕ್ಯಾನ್ಸರ್ ಈಗ ಇತ್ತೀಚಿನ ದಿನಗಳಲ್ಲಿ ಡಯಾಗ್ನೋಸ್ ಬೇಗ ಆಗೋದ್ರಿಂದ ನಮಗೆ ಜಾಸ್ತಿ ಸಂಖ್ಯೆ ಅಂತ ಕಾಣ್ತಾ ಇದೆ. ಆದರೆ ಸಹ ಅದಕ್ಕೆ ಚಿಕಿತ್ಸೆ ಕೊಡುವಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಇದೆ. ವಿಳಂಬ ಆಗುವುದು ಯಾಕಂತ ಹೇಳಿದರೆ ಜನರಿಗೆ ಅದರ ಬಗ್ಗೆ ಇರುವ ಮಾಹಿತಿಯ ಕೊರತೆಯಿಂದ. ಎಷ್ಟೋ ಸಲ ನಾವು ಹೇಳಿರ್ತೇವೆ, ಪುತ್ತೂರಲ್ಲಿ ಒಂದು ಡಯಾಗ್ನೋಸ್ ಆಯಿತು ಅಥವಾ ಡೌಟ್ಫುಲ್, ಅದಕ್ಕೆ ಇನ್ನು ಬಯೋಪ್ಸಿ ಬೇಕು. ನಾನು ಸಾಧಾರಣ ನನ್ನ ಒಂದು ವೃತ್ತಿ ಬದುಕಿನಲ್ಲಿ ಪ್ರಾರಂಭ ಆದ್ದರಿಂದ ಇರುವಂಥ ಹೆಚ್ಚಿನ ಮೊದಲನೇದಾಗಿ ನಾನು ಹೇಳೋದು MIOಗೆ ಹೋಗಿ, ಕ್ಯಾನ್ಸರ್ ಸೆಂಟರ್ ಎಲ್ಲ ಬೇಕಾದ ವ್ಯವಸ್ಥೆ ಅಲ್ಲಿ ಇದೆ. ಅಲ್ಲಿ ಮೆಡಿಕಲ್ ಆಂಕಾಲಜಿ, ಸರ್ಜಿಕಲ್ ಆಂಕಾಲಜಿ ಎಲ್ಲರೂ ಇದ್ದಾರೆ. ಅದಲ್ಲದೆ ಈಗಾಗಲೇ ಅವರು ಹೇಳಿದ ಹಾಗೆ ಸರ್ಕಾರದ ವತಿಯಿಂದ ಕಡಿಮೆ ದರದಲ್ಲಿ ಅಥವಾ ಉಚಿತವಾಗಿ ಸಿಗುವಂಥ ಚಿಕಿತ್ಸೆ ಇದೆ. ನೀವು ಅಲ್ಲಿ ಮಂಗಳೂರಿಗೆ ಹೋದರೆ ಸಾಕು, ಮತ್ತೆ ಎಲ್ಲ ವ್ಯವಸ್ಥೆಯಲ್ಲಿ ಮಾಡ್ತಾರೆ ಅಂತ. ಆದರೂ ಸಹ ಜನರಿಗೆ ಅದರ ಬಗ್ಗೆ ತಿಳುವಳಿಕೆ ಕೊರತೆ ಇರುವುದರಿಂದ ಅಥವಾ ಅವರನ್ನು ಕೆಲವೊಮ್ಮೆ ದಾರಿ ತಪ್ಪಿಸ್ತಾರೆ. ಬೇರೆ ಯಾವುದಾದ್ರು ನಾಟಿ ಮದ್ದು ಅದು ಇದು ಅಂತ ಹೇಳಿ ಅವರಲ್ಲಿ ಮಂಗಳೂರಿಗೆ ಮುಟ್ಟುವಾಗ 6 ತಿಂಗಳಾಗಿರ್ತದೆ. ನಾವಿಲ್ಲಿ ಲೆಟ್ರ್ ಬರೆದು ಕೊಟ್ಟರು ಸಹ. ಯಾಕಂತ ಹೇಳಿದ್ರೆ ಕೊನೆ ಕ್ಷಣಗಳೇ ಅವರಿಗೆ ಗೊತ್ತಾಗ್ತದೆ ಈ ಬೇರೆ ಆಲ್ಟರ್ನೇಟಿವ್ ಮೆಡಿಸಿನ್ ಗುಣ ಆಗ್ತಾ ಇಲ್ಲ, ಇನ್ನು ಅಲ್ಲಿಗೆ ಹೋಗಬೇಕಷ್ಟೇ ಅಂತ. ಅದರಿಂದ ಆ ಸಮಯದಲ್ಲಿ ಟ್ರೀಟ್ಮೆಂಟ್ ಮಾಡೋದು ಸಹ ಮತ್ತಷ್ಟು ಕಷ್ಟ ಆಗ್ತದೆ. ಅದು ಗುಣ ಆಗುವ ಚಾನ್ಸಸ್ ಮತ್ತು ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ಅದನ್ನು ತಪ್ಪಿಸುವ ಸಲುವಾಗಿ ಜನರಿಗೆ ಅದರ ಬಗ್ಗೆ ಒಂದು ತಿಳುವಳಿಕೆ ಮೂಡಿಸುವ ನಿಟ್ಟಿನಲ್ಲಿ ಪ್ರಾರಂಭವಾದಂಥ ಈ ಒಂದು ಮಾಹಿತಿ ಕೇಂದ್ರ ನಿಜವಾಗಿಯೂ ಎಲ್ಲ ಜನರಿಗೂ ಉಪಯೋಗವಾಗುವ ಕೇಂದ್ರ. ಈ ಕೇಂದ್ರದಿಂದ ಪುತ್ತೂರಿನ ಆಸುಪಾಸಿನ ಜನರಿಗೆ ಉತ್ತಮ ಮಾಹಿತಿ ಸಿಗಲಿ, ಜನರಿಗೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಸಹಾಯ ಆಗಲಿ. ಇಂಥ ಒಂದು ಕೇಂದ್ರವನ್ನು ಪ್ರಾರಂಭಿಸಿದಂಥ ಡಾಕ್ಟರ್ ಸುರೇಶ್ ರಾವ್ ಮತ್ತು ಅವರ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ, ಈ ಸಂಸ್ಥೆಗೆ ಶುಭವನ್ನು ಕೋರ್ತಾ ಇದ್ದೇನೆ. ಜೈ ಹಿಂದ್. ಮುಖ್ಯವಾಗಿ ಶಾಸಕರು ಹೇಳಿದ್ದಕ್ಕೂ ಒಂದು ಸೇರ್ಪಡೆ ಏನಂತ ಹೇಳಿದರೆ, ಹೆಚ್ಚಾಗಿ ನಮ್ಮಲ್ಲಿರುವಂಥದ್ದು ಮೌಢ್ಯತೆ. ಏನಾದರೂ ಅನಾರೋಗ್ಯ ಬಂದರೆ ಚಿಕಿತ್ಸೆ ಮಾಡೋ ಬದಲು ಬೇರೆಲ್ಲ ವ್ಯವಸ್ಥೆಗಳಿಗೆ ನಾವು ಮೊರೆ ಹೋಗ್ತೇವೆ. ಈಗ ಮೊದಲಿಂದಲೂ ಗರುಡ ಪುರಾಣದಲ್ಲೇ ಉಲ್ಲೇಖ ಮಾಡಿದ ಹಾಗೆ ಪೂರ್ವಜನ್ಮ ಕೃತ ಪಾಪಂ ವ್ಯಾಧಿ ರೂಪೇಣ ಪೀಡಿತಂ ತಶ್ಚಾಂತಿ ಹೋಮೈ ಔಷಧಂ ಸುರಾರ್ಚನೆಯ ಅಂತ ಹೇಳಿ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಪ್ರೇತಖಂಡದಲ್ಲಿ. ಅಂತ ಹೇಳಿದರೆ ಯಾವುದೇ ರೀತಿಯಲ್ಲಿ ಅನಾರೋಗ್ಯ ಬಂದರೂ ಕೂಡ ಯಾವ ಅನಾರೋಗ್ಯ ಯಾವ ಕಾರಣದಿಂದ ಬರ್ತದೆ ಅದಕ್ಕೆ ಯಾವ ರೀತಿ ಪರಿಹಾರ ಮಾಡಬೇಕಂತ ಹೇಳಿ ಗರುಡ ಪುರಾಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದರಲ್ಲಿ ಉಲ್ಲೇಖದಲ್ಲಿ ಏನಂತ ಹೇಳಿದರೆ, ಅನಾರೋಗ್ಯ ಬಂದರೆ ನಾವು ಶಾಂತಿಯನ್ನು ಮಾಡಿಸಬೇಕು, ಹೋಮವನ್ನು ಮಾಡಿಸ್ಬೋದು, ದೇವರ ಅರ್ಚನೆಯನ್ನು ಮಾಡಬಹುದು. ಅದರ ಜೊತೆಗೆ ಔಷಧವನ್ನು ಕೂಡ ನಾವು ತಗೊಳ್ಬೇಕಂತೇಳಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಅದರಿಂದಾಗಿ ಔಷಧವು ಕೂಡ ನಾವು ಮಾಡಲೇಬೇಕಾಗ್ತದೆ. ನೆಪ ಮಾತ್ರಕ್ಕಾದರೂ ನಾವು ಮಾಡಬೇಕು. ಅದರ ಜೊತೆಗೆ ಶಾಂತಿ ಹೋಮ ಅರ್ಚನೆಗಳನ್ನೆಲ್ಲ ಮಾಡಿದರೆ ನಮಗೆ ದೈವಾನುಗ್ರಹವೂ ಇರ್ತದೆ, ಜೊತೆಗೆ ವೈದ್ಯರ ಸಲಹೆ ಮತ್ತು ಅವರ
ಮಾರ್ಗದರ್ಶನದಲ್ಲಿ ನಾವು ಅನಾರೋಗ್ಯವನ್ನು ಮೆಟ್ಟಿ ನಿಲ್ಬೋದು, ವ್ಯಾಧಿಯಿಂದ ಗುಣಮುಖರಾಗ್ಬೋದು ಅಂತ ಹೇಳಿ ನನ್ನ ಅನಿಸಿಕೆ. ಈ ನಿಟ್ಟಿನಲ್ಲಿ ಕಳೆದ 13 ವರ್ಷಗಳಿಂದ ಕ್ಯಾನ್ಸರ್ ಪೀಡಿತರಿಗೆ ಒಂದು ವರದಾನವಾಗಿರುವಂತಹ ಸಂಸ್ಥೆ ಮ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ. ಇದರ ಒಂದು ಈ ಕ್ಯಾನ್ಸರ್ ಸೇವಾ ಟ್ರಸ್ಟ್ ಸಂಜೀವಿನಿ ಅಂತ ಹೇಳಿದರೆ ಪುರಾಣದಲ್ಲಿ ಉಲ್ಲೇಖ ಮಾಡಿರುವ ಹಾಗೆ ಮೃತರಿಗೂ ಕೂಡ ಜೀವ ಕೊಡುವಂಥ ಒಂದು ಏನು ಹೇಳ್ತೇವೆ ಅದಕ್ಕೆ ಅಮೃತ ಅಂತ ಹೇಳ್ಬೋದು. ಆ ಒಂದು ಹೆಸರಿನಲ್ಲಿ ಮಾಡಿರುವಂಥ ಈ ಒಂದು ಸೇವಾ ಟ್ರಸ್ಟ್ ಮಾಹಿತಿ ಕೇಂದ್ರ ಡಾಕ್ಟರ್ ಸುರೇಶ್ ರಾವ್ ಅವರು ಹಾಗೂ ಸನತ್ ಹೆಗ್ಡೆ ಮತ್ತು ಇನ್ನಿತರ ವೈದ್ಯರ ಒಂದು ತಜ್ಞ ತಂಡ, ಸೇವಾಭಾವದ ತಂಡ ಈ ಒಂದು ಮ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಗೆ ಒಮ್ಮೆ ಯಾವುದೇ ಅನಾರೋಗ್ಯ ಅಥವಾ ಕ್ಯಾನ್ಸರ್ ಪೀಡಿತರು ಹೋದರೆ ಸುಮ್ಮನೆ ಈಗಾಗಲೇ ಇಲ್ಲಿ ಮಾನ್ಯ ಶಾಸಕರೇ ಹೇಳಿದ ಹಾಗೆ ದುಂದುವೆಚ್ಚ ಎಲ್ಲೂ ಅಲ್ಲಿ ಮಾಡಿಸುವುದಿಲ್ಲ. ಯಾವ ರೋಗಿಗೆ ಯಾವ ರೀತಿಯ ಅನಾರೋಗ್ಯ ಯಾವ ಹಂತದಲ್ಲಿದ್ದಾರೆ ಅವರು ಅದನ್ನು ಹೇಳುವಂಥ ಕೆಲಸ, ಅದರ ಜೊತೆಗೆ ಎಷ್ಟು ಖರ್ಚಾಗ್ತದೆ ಅಥವಾ ಅವರು ಎಷ್ಟು ಸಮಯ ಬಾಳಿ ಬದುಕಬಹುದು ಈ ರೀತಿಯ ನಿಖರವಾದಂಥ ಮಾಹಿತಿಯನ್ನು ನೀಡಿ ಅವರಿಗೆ ಒಂದು ಅವರ ಕುಟುಂಬದವರಿಗೆ ಒಂದು ಆಶಾದಾಯಕವಾದಂಥ ಮಾಹಿತಿಯನ್ನು ಆಪ್ತ ಸಲಹೆಯನ್ನು ನೀಡುವಂಥ ಒಂದು ಬಲಿಷ್ಠ ಸೇವಾ ತಂಡ ಸಿಬ್ಬಂದಿ ವರ್ಗ ಈ MIOದಲ್ಲಿದ್ದಾರೆ. ಈ ಒಂದು ಸಂಸ್ಥೆಯ ಒಂದು ಸಂಜೀವಿನಿ ಸೇವಾ ಕೇಂದ್ರ ಪುತ್ತೂರಿನ ಜನತೆಗೆ ತಾವು ನೀಡಿದಂಥ ದೊಡ್ಡ ಕೊಡುಗೆ. ಈಗಾಗಲೇ ಮಾನ್ಯ ಶಾಸಕರು ಅವರ ಯಾವ ವ್ಯಾಪ್ತಿಯಲ್ಲಿ ಏನೆಲ್ಲ ಸಹಕಾರ ಕೊಡ್ಬೋದು ಅಂತೇಳಿ ಅವರು ಈಗಾಗಲೇ ಹೇಳಿದರು. ಅದೇ ರೀತಿಯಲ್ಲಿ ನಮ್ಮ ಪುತ್ತೂರಿನಲ್ಲಿ ಅನೇಕ ಸೇವಾ ಸಂಸ್ಥೆಗಳಿದ್ದಾವೆ. ಲಯನ್ಸಿನ ಅಧ್ಯಕ್ಷರು ಹೇಮಲತಾ ಅವರು ಇಲ್ಲಿದ್ದಾರೆ, ಮತ್ತು ನಮ್ಮ ಹರಿಣಿಯಕ್ಕ ಇದ್ದಾರೆ, ಹರಿಣಾಕ್ಷಕ್ಕ, ಈ ರೀತಿ ಎಲ್ಲ ಸೇವಾ ಸಂಸ್ಥೆಯವರು ನಿಮ್ಮ ಜೊತೆಗಿದ್ದಾರೆ. ಮತ್ತು ನಮ್ಮ ಯುವ ನಾಯಕರಾದಂಥ ಯಮುನಾ ಶೆಟ್ಟರಿದ್ದಾರೆ, ಅವರು ನಿಮಗೆ ಯಾವುದೇ ರೀತಿಯಲ್ಲಿ ಕೂಡ ಸಹಕಾರ ಮಾಡಲಿಕ್ಕೆ ಅವರು ಕೂಡ ಸೇವಾಭಾವದವರು. ನಾವೆಲ್ಲ ಸೇರಿ ಜನಜಾಗೃತಿಯನ್ನು ಮೂಡಿಸಿ ಕ್ಯಾನ್ಸರ್ ಪೀಡಿತರಿಗೊಂದು ವರದಾನ ಆಗುವಂಥ ಒಂದು ಕೆಲಸ ಮಾಡುವಂತ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತೇನೆ. ವಂದನೆ. ಇವತ್ತು ಬಹಳ ಒಂದು ಸಂತಸ ವಿಷಯ ಅಂದರೆ MIOದ ಒಂದು ಮಾಹಿತಿ ಕೇಂದ್ರವನ್ನು ಇಲ್ಲಿ ಪುತ್ತೂರಿನಲ್ಲಿ, ಅದು ಕೂಡ ನಮ್ಮ ಸರ್ಕಾರಿ ಆಸ್ಪತ್ರೆಯ ಪಕ್ಕದಲ್ಲೇ ಒಂದು ಪ್ರಾರಂಭಿಸಿದ್ದಾರೆ. ಇದರಿಂದ ಅನೇಕ ಉಪಯೋಗ ನಮ್ಮ ಸರ್ಕಾರಿ ಆಸ್ಪತ್ರೆಗಳಿರ್ಬೋದು, ಬಡ ರೋಗಿಗಳಿರ್ಬೋದು, ಅವರಿಗೆ ಭಾಳ ಹತ್ತಿರದಲ್ಲೇ ಮಾಹಿತಿ ಸಿಗುವಂಥ ಒಂದು ವ್ಯವಸ್ಥೆ ಆಗ್ತದೆ. ಅದೇ ರೀತಿ ಪುತ್ತೂರಿನ ಹೃದಯ ಭಾಗದಲ್ಲಿ ಕೂಡ ಇದೆ. ಹೆಚ್ಚಿನ ಆಸ್ಪತ್ರೆಗಳು ಕೂಡ ಪುತ್ತೂರಿನ ಹೃದಯ ಭಾಗದಲ್ಲಿರುವ ಕಾರಣ ಯಾವುದೇ ರೆಫರಲ್ ಇದ್ದಾಗ ಅವರಿಗೆ ಬಂದಿಲ್ಲಿ ಮಾಹಿತಿ ತಗೊಳ್ಳಿಕ್ಕೆ, ಅವಶ್ಯಕವಾದ ಮಾಹಿತಿ ತಗೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಕ್ಯಾನ್ಸರ್ ಬಗ್ಗೆ ಈಗಾಗಲೇ ನಮ್ಮ ಶಾಸಕರಿರ್ಬೋದು ಅಥವಾ ಸುರೇಶ್ ರಾವ್ ಸರ್ ಇರ್ಬೋದು ಅಥವಾ ನಮ್ಮ ಪುತ್ತೂರಿನ ಹಿರಿಯ ತಜ್ಞ ವೈದ್ಯರಿರ್ಬೋದು, ಅದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಯಾವ ರೀತಿಯಿಂದಾಗಿ ಕ್ಯಾನ್ಸರ್ಗಳು ಬರ್ತವೆ ಮತ್ತು ಈಗ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಕೂಡ ಕ್ಯಾನ್ಸರ್ನ ಲಕ್ಷಣಗಳು ಕಾಣಿಸಿಕೊಳ್ತದೆ. ಮತ್ತು ಅದಕ್ಕೆ ಪೂರಕವಾಗಿರುವಂಥ ಚಿಕಿತ್ಸೆಗಳು ಕೂಡ ಪ್ರಾರಂಭದಲ್ಲಿ ಚಿಕಿತ್ಸೆ ಮಾಡಿದರೆ ಅದನ್ನು ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಮತ್ತು ಮುಂದೆ ಉತ್ತಮವಾಗಿ ಅವರ ಕ್ವಾಲಿಟಿ ಆಫ್ ಲೈಫ್ 10 ವರ್ಷ ಅಥವಾ 15 ವರ್ಷ 20 ವರ್ಷ ಪೋಸ್ಟ್ ಟ್ರೀಟ್ಮೆಂಟ್ ಅವರ ಕ್ವಾಲಿಟಿ ಆಫ್ ಲೈಫ್ ಕೂಡ ಉತ್ತಮ ಆಗುವಂಥ ಸಾಧ್ಯತೆಗಳು ಅರ್ಲಿ ಡಿಟೆಕ್ಷನ್ ಮತ್ತು ಅರ್ಲಿ ಟ್ರೀಟ್ಮೆಂಟ್ ಮಾಡಿದಲ್ಲಿ ಸಾಧ್ಯವಾಗ್ತದೆ ಅಂತ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೂಡ ಇರ್ಬೋದು, ಗೌರ್ಮೆಂಟ್ ಹಾಸ್ಪಿಟಲ್ ಇರ್ಬೋದು ಅಥವಾ ಕೆಲವು PHCಗಳು ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಲ್ಲಿ ಕೂಡ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಕೊಡಲಿಕ್ಕೆ ವೈದ್ಯರಿರ್ಬೋದು, ಶಿಕ್ಷಕರಿರ್ಬೋದು ಅಥವಾ ANMs ಅಥವಾ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ಸ್ ಅಥವಾ ಆಶಾ ಕಾರ್ಯಕರ್ತರು ಇವರು ಕೂಡ ಮಾಹಿತಿಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಇವರು ಕೂಡ MIO ಕೂಡ ಒಂದು ಸಮೀಕ್ಷೆಯನ್ನು ನಡೆಸ್ತಿದೆ. ಇದರಿಂದ ಪುತ್ತೂರಿನ ಜನತೆಗೆ ಕ್ಯಾನ್ಸರ್ ಬಗ್ಗೆ ಸಂಪೂರ್ಣವಾಗಿ ಅರಿವು ಮೂಡ್ತದೆ ಅಂತ ಭಾವಿಸ್ತೇನೆ. ಈ ನಿಟ್ಟಿನಲ್ಲಿ ಅವರ ಈ ಒಂದು ಸರ್ವೆ ಮತ್ತು ಮಾಹಿತಿ ಕೇಂದ್ರಕ್ಕೆ ನಮ್ಮ ಸಂಪೂರ್ಣ ಸಹಕಾರವನ್ನು ನೀಡುವ ಒಂದು ಭರವಸೆಯನ್ನು ನೀಡ್ತಾ, ಸರ್ ಒಂದು ಮಾಹಿತಿ ಕೇಂದ್ರವನ್ನು ಇಲ್ಲಿ ಆರಂಭಿಸಿದ್ದೀರಿ, ಅದೇ ರೀತಿ ಒಂದು ಡೇ ಕೇರ್ ಕೀಮೊಥೆರಪಿ ಸೆಂಟರನ್ನು ಕೂಡ ಪುತ್ತೂರಿನಲ್ಲಿ ಮಾಡಿಸಿದರೆ ಉತ್ತಮ. ಯಾಕೆಂದರೆ ಅನೇಕರಿಗೆ ಮಂಗಳೂರಿಗೆ ಹೋಗಿ ಬರುವಂಥದ್ದು ಡೇ ಕೇರ್ ಕೀಮೊಥೆರಪಿ, ಎಷ್ಟೋ ಜನ ನಮ್ಮಲ್ಲಿ ಬಂದು ಕೇಳ್ತಾರೆ, ಈಗ ವೆನ್ಲಾಕ್ನಲ್ಲಿ ಆರಂಭಿಸ್ತಾರೆ ಅಂತೇಳಿ ಡೇ ಕೇರ್ ಕೀಮೊಥೆರಪಿಯನ್ನು ವೆನ್ಲಾಕ್ನಲ್ಲಿ ಸದ್ಯದಲ್ಲಿ ಆರಂಭವಾಗ್ತದೆ. ಅದೇ ರೀತಿ ಪುತ್ತೂರಿನಲ್ಲಿ ಕೂಡ MIO ವತಿಯಿಂದ ಒಂದು ಮಾಡಿದಲ್ಲಿ ಉತ್ತಮವಾಗಿ ಜನರಿಗೆ ಉಪಯೋಗ ಆಗ್ತದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಪುತ್ತೂರಿನ ಜನರಿಗೆ ಇವತ್ತು ಒಂದು ರೀತಿಯಲ್ಲಿ ಒಂದು ದೊಡ್ಡ ನೆನಪಿಡುವಂಥ ದಿನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಪುತ್ತೂರಿನಲ್ಲಿಯೂ ಕ್ಯಾನ್ಸರ್ ಮಾಹಿತಿ ಶಿಬಿರವನ್ನು
ಇದರ ಒಂದು ಕೇಂದ್ರವನ್ನು ಮಂಗಳೂರು ಮೂಲವಾಗಿಟ್ಟುಕೊಂಡು ಪುತ್ತೂರಲ್ಲಿ ಪ್ರಾರಂಭಿಸಿರುವಂಥದ್ದು ಭಾಳ ಸಂತೋಷದ ವಿಚಾರ. ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಡಿ ಸುರೇಶ್ ರಾವ್ರವರು ಮೊದಲಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ತಂಡವನ್ನು ಪುತ್ತೂರಿಗೆ ಕಳುಹಿಸಿ ನಮ್ಮ ಈ ಭಾಗದಲ್ಲೂ ಈ ಒಂದು ಭಯದಿಂದ ನಾವು ಹೊರಗೆ ಬರುವ ಹಾಗೆ ಮತ್ತು ಮುಂಜಾಗ್ರತೆಯನ್ನು ವಹಿಸಿಕೊಳ್ಳುವ ಹಾಗೆ, ಬಂದ ನಂತರ ಅದಕ್ಕೆ ಬೇಕಾದಂಥ ಕ್ರಮಗಳನ್ನು ತೆಗೆದುಕೊಳ್ಳುವ ಹಾಗೆ ಈ ಎಲ್ಲವೂ ಒಂದು ರೀತಿಯಲ್ಲಿ ದೇವರಾಗಿ ನಮಗೆ ಇವತ್ತು ಒಂದು ಕಡೆಯಿಂದ ಅವರು ಬಂದಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿ ನಮ್ಮ ಮುಂದೆ ದೇವರುಗಳೇ ಇದ್ದಾರೆ, ಅವರನ್ನೆಲ್ಲ ನಾವು ಯಾವಾಗಲೂ ದೇವರಾಗಿ ಪೂಜಿಸುವಂಥವರು. ಯಾಕೆಂತ ಹೇಳಿದರೆ ಈಗಾಗಲೇ ಅನೇಕ ಕಾಯಿಲೆಗಳು ಅನೇಕ ರೀತಿಯಲ್ಲಿ ಯಾವ ಸಂದರ್ಭ ಯಾವುದು ಬರ್ತದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿ ಕ್ಯಾನ್ಸರ್ನ ಒಂದು ವಿಶೇಷವಾಗಿ ಯಾಕೆ ಅಂತ ಹೇಳಿದರೆ ಅದು ಬಂದು ಕೊನೆಯ ಹಂತದ ತನಕ ಗೊತ್ತಾಗದಿರುವಂಥ ಅನೇಕ ಸಂದರ್ಭಗಳೇ ಇರ್ತದೆ. ಅದಕ್ಕಾಗಿ ಕ್ಯಾನ್ಸರ್ ಬಂದವರು ಮಾತ್ರ ಪರೀಕ್ಷೆ ಮಾಡುವಂಥದ್ದಲ್ಲ, ಬರುವ ಮೊದಲಾಗಿ ಅದಕ್ಕೆ ಬೇಕಾದಂಥ ಲಕ್ಷಣಗಳಿರುವಂಥದ್ದನ್ನು ಮತ್ತು ಸಾಮಾನ್ಯ ಮನುಷ್ಯನು ಅದರ ಬಗ್ಗೆ ಒಂದು ರೀತಿಯ ಪರೀಕ್ಷೆಯನ್ನು ನಡೆಸಿಕೊಳ್ಳುವಂಥ ಅವಶ್ಯಕತೆ ಇದೆ ಎನ್ನುವಂಥದ್ದು ನಾವು ಕಂಡುಕೊಂಡಂಥ ಸತ್ಯ. ಇಲ್ಲದಿದ್ದರೆ ನಾವು ಬಸ್ಸಲ್ಲಿ ಪ್ರಯಾಣ ಮಾಡಿದಾಗೆ ನಮ್ಮ ಜೀವನ ಪ್ರಯಾಣ ನಮ್ಮ ಸ್ಟೇಜ್ ಎಲ್ಲಿಗೆ ಬಂತು ಅಂತೇಳಿ ನಾವು 4th ಸ್ಟೇಜ್ ಲಾಸ್ಟ್ ಸ್ಟೇಜ್ ಅಂತೇಳಿ ಕ್ಯಾನ್ಸರಲ್ಲಿ ಹೇಳ್ತೇವೆ. ಅಂದರೆ ಯಾವ ಸ್ಟೇಜ್ ಅಂತೇಳಿ ಕೊನೆಯ ಸ್ಟೇಜ್ ಆದರೆ ಮತ್ತೆ ನಾವು ಇಳಿಯುವುದೇ ಹಾಗೆ. ಅದೇ ರೀತಿ ಕ್ಯಾನ್ಸರಲ್ಲಿ ಸಹ ಅದೇ ರೀತಿಯ ಪರಿಸ್ಥಿತಿ. ಯಾಕೆಂತ ಹೇಳಿದರೆ ಒಂದು ಹಂತದಿಂದ ಯಾರಿಂದಲೂ ಯಾರು ಸರಿ ಮಾಡಲಿಕ್ಕಾಗದಂಥ ಸಂದರ್ಭಗಳು ಬಂದಾಗ ಯಾರು ಏನು ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಇವತ್ತು ಪುತ್ತೂರಿನಲ್ಲಿ ಈ ದೃಷ್ಟಿಯಲ್ಲಿ ನಮಗೆಲ್ಲರಿಗೂ ಒಂದು ಜಾಗೃತಿಯನ್ನು ಮತ್ತು ಅದಕ್ಕೆ ಬೇಕಾದಂಥ ಮಾಹಿತಿಗಳನ್ನು ಅದಕ್ಕೆ ಬೇಕಾದಂಥ ವಿಚಾರಗಳನ್ನು ಮಾಡುವಂಥದ್ದು ಭಾಳ ಅವಶ್ಯಕತೆ ಇತ್ತು. ಹಾಗಾಗಿ ಪುತ್ತೂರಿಗೆ ಬಂದದ್ದಕ್ಕೆ ನಾವೆಲ್ಲರೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಈ ತನಕ ನಮ್ಮನ್ನೆಲ್ಲ ಡಾಕ್ಟರ್ ಸುರೇಶ್ ಪುತ್ತೂರಾಯರು, ನಮ್ಮ ಡಾಕ್ಟರ್ ಅಡಿಗಾರವರು, ಸರ್ಕಾರಿ ಆಸ್ಪತ್ರೆಯ ಎದುರಾಜ ಸಹಿತ ಎಲ್ಲ ವೈದ್ಯರುಗಳು ಭಾಳ ಒಳ್ಳೆಯ ಸೇವೆಯನ್ನು ನೀಡ್ತಾ ಇದ್ದಾರೆ. ಆದರೆ ಒಂದು ಹಂತದಲ್ಲಿ ನಾವೇನಾಗ್ತೇವೆ ಅಂತ ಹೇಳಿದರೆ ಇನ್ನು ಬದುಕೋದು ಅಥವಾ ಬದುಕಿಸುವಂಥ ರೀತಿಯಲ್ಲಿ ನಾವು ನಮ್ಮ ಕೈಯನ್ನು ಚೆಲ್ತೇವೆ ಅಂತ ಹೇಳುವಾಗ ಮಂಗಳೂರಿಗೆ ಹೋಗಿ ಅಂತ ಕಳಿಸಿಕೊಡ್ತೇವೆ, ಅಂದರೆ ಆಗೋದಿಲ್ಲ ಅಂತ ಹೇಳುವಂಥದ್ದು. ಹಾಗಿರುವಾಗ ಪುತ್ತೂರಿನಲ್ಲಿ ಇವತ್ತು ಕ್ಯಾನ್ಸರ್ನ ಮಟ್ಟಿಗೆ ನನಗಂತೂ ತುಂಬ ಖುಷಿಯಾಯಿತು. ನಮ್ಮ ದುರ್ಗಾದಾಸ್ ಮತ್ತು ಅವರ ತಂಡ ಮೊನ್ನೆ ಭೇಟಿಯಾಗಿ ನಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ, ಇದು ನಿಜವಾಗಿ ನಾವು ಸಹಕಾರ ಮಾಡಲೇಬೇಕು. ನಮ್ಮ ಸಂಘ ಸಂಸ್ಥೆಗಳು ನಾವೆಲ್ಲರೂ ಒಂದು ಸಮಾಜಕ್ಕಾಗಿ ಏನಾದರೂ ನಮ್ಮಿಂದ ಮಾಡುವಂಥ ಸಂದರ್ಭಗಳಲ್ಲಿ ಕ್ಯಾನ್ಸರ್ ಎಂಬ ಒಂದು ಮಾರಕ ಭೀಕರ ಕಾಯಿಲೆಯನ್ನು ತಡೆಗಟ್ಟುವಲ್ಲಿ, ಅದನ್ನು ನಿಯಂತ್ರಿಸುವಲ್ಲಿ ಮತ್ತು ಬಂದ ನಂತರ ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ಕೊಡಿಸುವಂಥ ಪ್ರಯತ್ನಕ್ಕೆ ಪುತ್ತೂರಿನಲ್ಲಿ ಒಂದು ಕೇಂದ್ರ ಇದೆ ಅಂತ ಹೇಳುವಾಗ ಆ ರೀತಿಯಲ್ಲಿ ಅದಕ್ಕೆ ನಮ್ಮೆಲ್ಲರ ಸಹಕಾರ ನಿರಂತರವಾಗಿ ಇದೆ ಎನ್ನುವಂಥದ್ದು. ಹಾಗಾಗಿ ಈ ಒಂದು ಕಾರ್ಯ ಪುತ್ತೂರು ನಾವು ಹೇಳುವಂಥದ್ದು ಕ್ಯಾನ್ಸರ್ ಹೆಚ್ಚು ಬರಲಿ ಅಂತೇಳಿ ನಾವು ಹೇಳೋದೇ ಇಲ್ಲ, ಅದು ಬರದೇ ಇರಲಿ, ಬರೋದೇ ಬೇಡ. ಆದರೆ ಬಂದ ನಂತರ ಅದಕ್ಕೆ ವ್ಯವಸ್ಥೆ ಆಗಬೇಕಲ್ವ, ಬರುವ ಲಕ್ಷಣಗಳನ್ನು ಹುಡುಕಬೇಕಲ್ವ. ಅದಕ್ಕಾಗಿ ಈ ಕೇಂದ್ರ ಆ ದೃಷ್ಟಿಯಲ್ಲಿ ಯಶಸ್ವಿ ಆಗಲಿ ಅಂತ ಹೇಳುವಂಥದ್ದು ನಾವು ಹೇಳುವಂಥದ್ದು. ದೇವರಲ್ಲಿ ನಮ್ಮ ಪ್ರಾರ್ಥನೆ ಅದು ಬರೋದು ಬೇಡ ಅಂಥೇಳಿ. ಆದರೆ ಎಷ್ಟು ಪ್ರಾರ್ಥನೆ ಮಾಡಿದ್ದು ಬರ್ತದೆ ಅಲ್ವಾ, ಅದು ಬಂದ ನಂತರ ಬರುವ ಮೊದಲು ಅದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಅಂತ ಹೇಳುವ ದೃಷ್ಟಿಯಲ್ಲಿ ಈ ಒಂದು ಕೇಂದ್ರ ಎಲ್ಲ ರೀತಿಯಲ್ಲಿ ಎಲ್ಲರ ಸಹಕಾರದಲ್ಲಿ